ಅದು ಬಹುಶಃ ಒಂಜಿ ಕಲಾವಿದನ ಯೋಗ ಅಂದ್ ಪನ್ಪೇನೆ ದಯಪಂಡ ಇಂಚಿತ್ತಿನ ಯೋಗವ ಕಲಾವಿದರಿಗೆಲ್ಲ ಬೈಜಿ ಒಂಜಿ ಮಂದಾರ ಅಂದ್ ಪನ್ಪಿನ ಎನ್ನ ಪುದರ್ದ ಒಂಜಿ ತಂಡವನ್ನು ಮಲ್ತೊಂದು ತುಳುನಾಡು ಒರ್ಮೆಲ ನಾಟಕವನ್ನು ಪ್ರದರ್ಶನ ಮಲ್ತದ್ದು ಎನ್ನ ಆಶಯ ಅಂಚನೆ ತುಳುನಾಡು ಒಂಜಾತ ಕಲಾವಿದರು ಬೊಲೆಯೋಡು ಕಲಾಭಿಮಾನಿಗಳ ಪ್ರೋತ್ಸಾಹ ಕೊರೋಡೊಂದು ಇನಿ ಗುಣಪಾಲ್ MS ಮೇರ್ನ ಸಾರಥಿಯುಡ ಪ್ರಯತ್ನ ಆವೊಂದುಂಡು ಅದ್ಭುತವಾಯಿನ ಕಲಾವಿದರು ಈ ತಂಡೊಡುಲ್ಲೇರು ಕಲೆಗೆ ಪ್ರೋತ್ಸಾಹ ಕೊರೊಂದು 2017 ಪ್ರಾರಂಭ ಆಯಿನಂಚಿನ ಆಣಿದ ಪಾಠದಂಚಿನ ಬಿತ್ತು ನಾವು ಮಾಂತೆರ್ಲ ಇನ್ನಿತ ದಿನಟು ಪೋಷಣೆ ಮಂತದ್ದು ಇಂಥ ದಿನಟು ಒಂಜಿ ತಾಲೂಕು ಜಿಲ್ಲಾ ಮಟ್ಟಡಿ ಆ ಮರ ಹತ್ತು ಬೆಳೆಯಿತು ಯಾನು ದಾದನ ಒಂಜಿ ಪರದೆ ಇದಾಯಿ ಕೆಲಸ ಮಲ್ತುಂದಿತ್ತೆ ಅವಾಗ ಏನಟ ದಾದನ ಒಂಜಿ ಟ್ಯಾಲೆಂಟ್ ಇತ್ತು ಪಂಡೇರು ಇದಾಯಿ ಆ್ಯಕ್ಟ್ ಮಲ್ಪೇರ ಬಲ್ಲಿ ಪಂಡದು ಅವಿನ ಸ್ಫೂರ್ತಿ ಅದಕ್ಕೆ ತುಂಡೆ ಅವು ಒಡೆಮುಟ್ಟೆ ಎತ್ತಿನ ಪಂಡ ಯಾನೆ ವಾ ಪಾರ್ಟ್ಗಳ ಏರ್ಲ ಇಜ್ಜಂದು ಇಪ್ಪನ ಟೈಮ್ ಉಟ್ಟು ಯಾನೇ ಐಕ್ ಪಾರ್ಟ್ ಆರ್ಟಿಸ್ಟ್ ಪನ್ಪುಣೇನು ಸುಂದನ್ನೇ ಗಟ್ಟಿ ಬತ್ತುಂಡೇರು ಆರ್ನ ಸೇವೆಯನ್ನು ಮಲ್ತೋ ಬತ್ತೆ ಇನ್ನು ಎಂಕ ಸುಂದರೈನ ಟೀಮ್ ತಪ್ಪುದರು ಮಂದಾರಂದು ದಿದ್ದೇರು ಎಂಕ ಭಾರಿ ಪೆರ್ಮೆ ಉಂಡು ಅಂಚಿತ್ತಿ ಕಲಾವಿದೆ ತುಳು ರಂಗಭೂಮಿ ತು ಇನ್ನ ಒಂಜಿ ಎಡ್ಡೆ ಕಲಾವಿದೆ ಆರ್ನ ಪುದರ್ ದೀತೆ ಪಂಡೆ ಎಂಕ ಮಸ್ತ್ ಮನಸ್ಸಿಗೆ ಖುಷಿ ಉಂಡು ಮಂದಾರ ಪಂಪುನ ಒಂಜಿ ಸಂಸಾರ ಮಂದಾರ ಪಂಪುನವು ಈ ಸಮಾಜದ ಒಂಜಿ ಶಕ್ತಿ ಮಂದಾರ ಪಂಪುನವು ಒಂಜಿ ಭಂಗಡು ಒಂಜಿ ಕಲಾವಿದನ ಒಟ್ಟು ಮಲ್ತದು ಈ ಸಾಮಾಜಿಕ ಪರಿವರ್ತನೆಯಿಂದ ಸಮಾಜದ ಎಡ್ಡೆ ಸಂದೇಶ ಕೊರತ ತಂಡ ಇತ್ತಿನಂಡ ಅವು ಮಂದಾರ ತಂಡ ಅಲ್ಲಿ ಏತ್ ಅಭಿನಂದನೆ ಪಂಡಲ ಕಮ್ಮಿ ಬೊಂಬಾಟ್ ಸಿನಿಮಾ ತೂಪಿನಂಚಿನ ಮಾತಾ ತುಳು ಪ್ರೇಕ್ಷಕರಿಗೆ ನಮಸ್ಕಾರ ಯಾನು ಸೂರಜ್ ಮಂಗಳೂರು ನಮ್ಮ ಕುಡ್ಲರ್ದು ಬೆಳ್ತಂಗಡಿಗೆ ಬೈದ ಪ್ರಶಸ್ತಿ ವಿಜೇತ ಮಂದಾರ ಕಲಾವಿದರು ಉಜ್ಜಿರೆ ಮೊಕಲು ಆಯೋಜನೆ ಮನ್ಪುನಂಚಿನ ಮಂದಾರ ಸಂಭ್ರಮ 2025 ಮನ್ಪುನಂಚಿನ ಒಂಜಿ ಪೊರ್ಲುದ ಕಾರ್ಯಕ್ರಮನ ಕವರೇಜ್ ಮನ್ಪೆರಿ ಇಡಕ್ಕೆ ಬೈದ ಇನಿ ಒಂಜಿ ವಿಶೇಷವೇನಂಚಿನ ದಿನ ಆಕನ ಒಂಜಿ ಈ ವರ್ಷದ ಹೊಸ ನಾಟಕದ ಶೀರ್ಷಿಕೆ ಬಿಡುಗಡೆ ಸಮಾರಂಭಲ ಮುಲ್ಪ ನಡಪೆರಂಡು ಬೊಕೊಂಜಿ ಆತ ಕಾರ್ಯಕ್ರಮ ನಡಪೆರಂಡು ಕಾರ್ಯಕ್ರಮ ಎಂಚ ನಡಪುಂಡು ಏರ್ ಮಾತ ಬರ್ಪೇರು ಕಾರ್ಯಕ್ರಮ ಓವರಾಲ್ ಅದು ಎಂಚ ನಡಪುಂಡು ಈ ವಿಡಿಯೋ ನಿಕುಲು ತುಯ್ಯರೆಲ್ಲರು ಅಂಚನೆ ಕಡೆಕ್ ಮುಲ್ಪ ಮಾಯೋದ ತೊಡರ್ ಪನ್ಪುನಂಚಿನ ಆಕನ ತಂಡದನೆ ಕರಿನ ವರ್ಷದ ಒಂಜಿ ಸೂಪರ್ ಹಿಟ್ ನಾಟಕದ ಪ್ರದರ್ಶನಲ್ಲ ಉಂಡು ಸೊ ಆಲ್ರೆಡಿ ಬೆಳ್ತಂಗಡಿ ಫುಲ್ ಲೈಟಿಂಗ್ ಅದು ರೆಡಿ ಉಂಡು ಕಾತೊಂದುಲ್ಲ ಈ ಕಾರ್ಯಕ್ರಮ ಎಂಚ ನಡಪುಂಡು ಬಂದು ತೂವೊಂದು ಬರ್ಕ ಬಲೆ ಮಂದಾರ ಸಂಭ್ರಮ ಈ ಒಂಜಿ ಕಾರ್ಯಕ್ರಮದ ಕೈತಲೆ ನಮಕ್ ನಾಮದೇವ್ ರಾವ್ ಸರ್ ತಿಕ್ಕಿದ್ದೇರು ಸರ್ ಸುರುಕದ ನಮಸ್ತೆ ಎಂಚೊಲ್ಲರು ಸರ್ ನಮಸ್ಕಾರ ಸರ್ ನಾಮದೇವ್ ರಾವ್ ಮುಂಟಾಜ ಪಂಡದು ಮಂದಾರ ಕಲಾವಿದರನ್ನ ಮುಖ್ಯಸ್ಥರಾಯನ ಮನೆಯ ಸುಂದರ್ ರಾಯ್ ಆರು ಪುತ್ತೂರ್ದಾರೆ ಆ್ಯಕ್ಚುಲಿ ಒರಿಜಿನಲಿ ಆರನೇ ಶಿಷ್ಯ ಆಯ್ನ ಸನ್ಮಾನ್ಯ ಗುಣಪಾಲ್ MS ಎಂಕಲ್ನ ಊರಿಗೆ ಬರ್ತೀರಿ ಎಂಕಲ ಸಂಸ್ಥೆಡ್ ಆರು ಆಸ್ ಎ ಫಿಸಿಕಲ್ ಡೈರೆಕ್ಟರ್ ಆಸ್ ಜಾಯ್ನ್ ಆಯ್ರಿ ಐದು ಬುಕ್ಕ ಎಂಕಲು ಭಾರಿ ಆತ್ಮೀಯ ಮಿತ್ರರಾಯ ಆರ್ನ ಆರು ಏನು ಫಸ್ಟ್ ಆರು ಒಂದು ಎಡ್ಡೆ ಸಿಂಗರ್ ಆದಿತ್ತೆ ಐದು ಬುಕ್ಕ ಆರು ಒಂದು ಆ್ಯಕ್ಟರ್ ಆದ ಇತ್ತೆ ಕರೆನ 10 ವರ್ಷಡ್ ಆರ್ನ ಗುರುಕ್ಲೇನ ಪುದರ್ಡು ಇಪ್ಪನ ಒಂಜಿ ಟೀಮನು ಮಂದಾರ ರೈ ಆರ್ನ ಟೀಮನು ಆರು ಬೆಳ್ತಂಗಡಿ ತಾಲೂಕು ಇನ್ನು ಐತ ಬಗ್ಗೆ ಜಾಸ್ತಿ ಒಂಜಿ ಪ್ರಚಾರ ಕೊರ್ದು ಜಾಸ್ತಿ ಪ್ರದರ್ಶನ ಕೊರೊಂದುಲ್ಲೇರು ಭಾರಿ ಎಡ್ಡೆದ ಒಂಜಿ ಊರ್ದ ಜವಣೆರನ್ನು ಸೇರಿಸ ಒಂದು ನಾಟಕದ ಬಗ್ಗೆ ಅಕ್ಲಿಗೆ ಹೆಚ್ಚಿನ ಮಾಹಿತಿ ಕೊಡೋದು ಏರಡ ಪ್ರತಿಭೆ ಉಂಡು ಆಯ್ನ ಪ್ರತಿಭೆನ ಆ ಒಂಜಿ ಕಲಾವಿದೆ ಅದು ಪಿದಾಯ್ಕೊಂಡ್ರೆ ಅವ್ರು ಭಾರಿ ಮಸ್ತ್ ಪ್ರಯತ್ನ ಮಾಡ್ತೊಂದಿಲ್ಲ ಸರಿ ಒಂಜಿ ತಂಡದ ವಿಶೇಷತೆ ಈರು ತೂಯಿಲಕ ಮೊಕಲು ನಡತು ಬತ್ತಿನ ಸಾದಿ ಬೊಕ್ಕ ಮೊಕಲು ಕೊರನಂಚಿನ ಕೊಡುಗೆ ಊರುಡು ಎಂಚಿನ ಮಾತುಂಡು ಸರ್ ಆ್ಯಕ್ಚುಲಿ ಗುಣಪಾಲ್ ಮಾಸ್ಟರ್ ಸುಮಾರು 15-20 ವರ್ಷದುಂಬು ನಮ್ಮ ಊರುಡು ಬತ್ತದಾರೆ ನಮ್ಮ ಶಾಲೆದ ಓರ್ವೆ ಶಾರೀರಿಕ ಶಿಕ್ಷಕ ಆದ ಅಲ್ಪ ನಮ್ಮನೊಟ್ಟಿಗೂ ಎಡ್ಡೆ ಒಡನಾಟ ಇತ್ತಿನ ಒಂಜಿ ವ್ಯಕ್ತಿ ಯಾನೆ ಕಡೆ ಪಂಡಿಲೆಕ್ಕನೆ ಆರು ಎಂಕ್ಲೆಗೆ ನಾಟಕ ಕಲಾವಿದೆ ಅಂತ ಆರನ ಉಳೆಯವ್ರಿ ಕಲಾವಿದೆ ಉಳ್ಳೆ ಪಂಪನವು ಎಂಕ್ಲೆಗೆ ಗೊತ್ತಾಗ್ತದೆ ಅಪ್ಪ ಆರು ಒಂಜಿ ಎಡ್ಡೆ ಸಿಂಗರ್ ಎಡ್ಡೆ ಪ್ಲೇಯರ್ ಪಂಪನ ಒಂಜಿ ವಿಷಯ ಎಂಕ್ಲೆಗೆ ಗೊತ್ತುಂಡು ಅಂಡ ಕರಿನ 10 ವರ್ಷದ ಇಂಚೆ ಆರು ಈ ನಾಟಕ ಕ್ಷೇತ್ರದ ವಿಶೇಷವಾಯಿನ ಒಂಜಿ ಉತ್ಸಾಹ ತೋಜ್ಪಾಯರು ಇನಿ ಮಂದಾರ ಟೀಮು ಇಡೀ ಜಿಲ್ಲೆದ ಬೇತೆ ಬೇತೆ ಕಡೆಟ್ಬೋದು ಅಕ್ಕಲ ಟೀಮು ಭಾರಿ ಎಡ್ಡೆ ಒಂಜಿ ಪುದರದೊಂದುಂಡು ಅಂಚನೆ ಜಿಲ್ಲೆದ ಬೇತೆ ಬೇತೆ ಕಲಾವಿದರು ಇವೆ ನವೀನ್ ಡಿ ಪಡಿಲಿಪ್ಪು ಅಥವಾ ದೇವದಾಸ್ ಕಾಪಿಕಾಡಿಪ್ಪು ಅಂಚಿತ್ನಗಳು ಒಟ್ಟಿಗೂ ಎಡ್ಡೆ ರೀತಿಯ ಸಂಪರ್ಕನ ಮನೆಯ ಗುಣಪಾಲ್ ಬೊಕ್ಕ ಮಂದಾರೈಕಲು ಅಕ್ಲಡೆ ಕನೆಕ್ಷನ್ ಉಂಡು ಈವನ್ ನಮ್ಮನ ಗುಣಪಾಲ್ರಿಗೆ ಖ್ಯಾತ ಕಲಾವಿದೆ ಆಯ್ನ ನವೀನ್ ಡಿ ಪಡಿಲೊಟ್ಟಿಗೆ ಒಂಜಿ ಆ್ಯಕ್ಟ್ ಮಲ್ಪನ ಅವಕಾಶ ಸಿಕ್ಕಂಡು ಬಂಡ ದಟ್ ಈಸ್ ಫ್ಯಾಂಟಾಸ್ಟಿಕ್ ಎಂಕ್ಲೈನ್ ಓಲ್ಲ ಒಂಜಿ ಪುಗರಡಾಪುಂಡು ಅಂಚಿತ್ತಿನ ಒಂಜಿ ಶ್ರೇಷ್ಠ ಕಲಾವಿದೆ ಮೇರು ನಟೆ ಡಾಕ್ಟರ್ ರಾಜ್ಕುಮಾರ್ ಬೆಣ್ಣಲಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಡು ನಾಟಕ ಇತಿಹಾಸಡು ಮೇರು ನಟೆ ನವೀನ್ ಡಿ ಪಡೀಲ್ ಆರ್ನೊಟ್ಟಿಗೂ ಒಂಜಿ ಆ್ಯಕ್ಟ್ ಮಲ್ಪನ ಬಂಡ ಇಟ್ ಈಸ್ ಸಮ್ ಔಟ್ ಗ್ರೇಟ್ ಎನ್ನ ಅಭಿಪ್ರಾಯ ಸರ್ ಎಸ್ ಸರ್ ಧನ್ಯವಾದ ಸರ್ ಓಕೆ ಥ್ಯಾಂಕ್ ಯು ಸರ್ ಆಶೀರ್ವಾದ ಈ ತಂಡದ ಮಿತಿ ಯಾಪಲ ಒಪ್ಪಾಡು ಡೆಫಿನೆಟ್ಲಿ ಆಲ್ವೇಸ್ ದಾಯ್ ಬಂಡ
ಗುಣಪಾಲನ ಮಾತ್ರ ಬೆಳವಣಿಗೆ ಎಂಕ್ಲಾರ್ನೊಟ್ಟು ಗುಲ್ಲ ಅಥವಾ ಎಂಕಲ್ನ ಸಂಸ್ಥೆದ ಬೆಳವಣಿಗೆ ಗುಣಪಾಲ ಎಂಕ್ಲೊಂಟು ಗುಳ್ಳೇರಿ ಅಂಚದು ಬಾರಿ ಆರೆಗ್ ನಿತ್ಯ ನಿರಂತರ ಸಪೋರ್ಟ್ ಖಂಡಿತ ಮಲ್ಪುವ. ಮಂದಾರ ಸಂಭ್ರಮ 2025 ಕೇಂದ್ರ ಬಿಂದು ಸುಂದರ್ ರೈ ಮಂದಾರ ಸರ್ ನಮ್ಮೊಟ್ಟಿಗೆ ಉಳ್ಳೇರು ಸರ್ ಸುರುಕಾದ ನಮಸ್ತೆ ಎಂಚೋಲ್ಲರ್ ಹುಷಾರುಳ್ಳೆ ಕಲಾಭಿಮಾನಿ ಬಂಧುನ ಆಶೀರ್ವಾದ ಎಂಕ್ ನಂಬಿನ ದೇವರ ಅನುಗ್ರಹದ ಒಟ್ಟಿಗೂ ಕಲಾ ಪಯಣ ಬಾರಿ ಪುರ್ಲುಡ್ಪೋ ಒಂದೊಂದು. ಎಸ್ ಒಂಜಿ ತುಳು ರಂಗಭೂಮಿದ ಇತಿಹಾಸ ಯಾನಂತೂ ಇನಿ ಮುಟ್ಟ ಕೇಂದ್ರಜಿ ಒಂಜಿ ಕಲಾವಿದನ್ನು ಪುದರಡು ಅಭಿಮಾನಿನಕುಲು ಒಂಜಿ ಊರುಡು ಕಾರ್ಯಕ್ರಮ ಮಂತೊಂದು ತಂಡನ ಕಟ್ಟೊಂದು ಎಡೆಡ್ಡೆ ಸೇವೆ ಕೊರೊಂದುಲ್ಲೇರು ಬೊಕ್ಕ ಒಂಜಿ ಕೆಲಸ ನಡತೊಂದುಂಡು ಒಂದೊಂಜಿ ಬಾರಿ ರೋಮಾಂಚನ ಕ್ಷಣ ಅಂದಲ ಬನ್ನೊಲ್ಲಿ ಎಂಕುಲು ಇನಿ ಮುಟ್ಟ ತೂ ಅಂದಿನ ಕೇನಂದಿನ ಏತ್ ಬ್ಲೆಸ್ಡ್ ಫೀಲ್ ಬಂದ್ಪತ್ತೆ ದೇವರನೊಂಜಿ ಆಶೀರ್ವಾದ ಇಂಚಿನ ತಂಡ ನೀರು ಪಡೈನಂಚಿನ ಎಂಚೆ ಎನಿಸೊಂದು ಅಂದು ಬಹುಶಃ ಒಂಜಿ ಕಲಾವಿದನ ಯೋಗ ಅಂದು ಪನ್ಪೇನೆ ದಯಪಂಡ ಇಂಚಿತ್ತಿನ ಯೋಗವ ಕಲಾವಿದರಿಗೆಲ್ಲ ಬೈಜಿ ಒಂಜಿ ಮಂದಾರ ಅಂದು ಪನ್ಪಿನ ಎನ್ನ ಪುದರ್ದ ಒಂಜಿ ತಂಡವನ್ನು ಮಲ್ತೊಂದು ತುಳುನಾಡು ಒರ್ಮೆಲ ನಾಟಕವನ್ನು ಪ್ರದರ್ಶನ ಮಲ್ತಂದು ಎನ್ನ ಆಶಯ ಲಂಚನೆ ತುಳುನಾಡು ಒಂಜಾತ ಕಲಾವಿದರು ಬೊಲೆಯೋಡು ಕಲಾಭಿಮಾನಿಗಳು ಪ್ರೋತ್ಸಾಹ ಕೊರೊಡೊಂದು ಇನಿ ಗುಣಪಾಲ MS ಮೇರ್ನ ಸಾರಥಿಯೋಡ ಪ್ರಯತ್ನ ಆವೊಂದುಂಡು ಅದ್ಭುತವಾಯಿನ ಕಲಾವಿದರು ಈ ತಂಡೊಡುಲ್ಲೇರು ಬೊಕ್ಕ ವಿಶೇಷವಾದ ಪನ್ಪುಡುಂದಂಡ ಯಾನ್ಲ ಎನ್ನ ತಂಡಂದೇ ಯಾನ್ ಪನ್ಪಿನಿ ದಯಂದು ಪಂಡ ಪುರ್ಸೋತ್ ಉಪ್ಪುನಗ ಎನ್ನ ಯಾನ್ ಪ್ರೊಫೆಷನಲ್ ಬೇತೆ ಟೀಮ್ ಉಡಿತಿಲ್ಲ ಎಂಕ ಐಕ್ ಪುರ್ಸೋತ್ ಇಪ್ಪುನಗ ಈ ತಂಡೊಡು ಬತ್ತು ಮತ್ತೆ ನಾಯಕ್ ಮಾಲ್ತೊಂದುಪ್ಪೆ ದಯ ಪಂಡ ಅಕ್ಲೆಗ್ಲ ಇನ್ಸ್ಪಿರೇಷನ್ ಆವಡು ಬಾಕಿದ ಕಲಾವಿದರ್ಲ ಬಾರಿ ಪುರ್ಲುದ ಕಲಾವಿದರು ಬಾರಿ ಎಡ್ಡೆ ಕಲಾವಿದರುಳ್ಳೇರು ಪಕ್ಕ ಕಮರ್ಷಿಯಲ್ ಕಲಾವಿದರತ್ತು ರಂಗಭೂಮಿಗೆ ದಾದಾನ್ಲ ಕೊರೋಡು ದಾದಾನ್ಲ ಮಲ್ಪೋಡು ಪನ್ಪಿನ ತುಡಿತಿತ್ತನಂಚಿನ ಕಲಾವಿದೆ ಬೊಕ್ಕ ಈ ಸರ್ತಿದ ಮಾಯದ ತುಡಾರ ಪನ್ಪಿನ ಒಂಜಿ ಅದ್ಭುತವಾಯಿನ ನಾಟಕನುಲ್ಲ ಪ್ರದರ್ಶನ ಮಲ್ತೊಂದುಲ್ಲೇರು ಯಾನ ಈ ನಾಟಕಡು ಆ್ಯಕ್ಟ್ ಮಲ್ತೊಂದುಲ್ಲೆ. ಎಸ್ ಅಣ್ಣ ಇತ್ತೆ ಒಂಜಿ ಇಂಟ್ರೊಡಕ್ಷನ್ ಕೊರ್ಪುನಾಗ ಇರ್ನ ತಂಡದ ಬಗ್ಗೆ ಪಾತೆರ್ನಾಗ ಇರ್ನ ಕಣ್ಣೆಡು ಒಂಜಿ ದುಃಖ ಬತ್ತಂಡು ಇರ್ನ ಬೊಕ್ಕ ಹಾಕನ್ನ ಒಡನಾಟದ ಬಗ್ಗೆ ಆ ಬಾಂಧವ್ಯತೆದ ಬಗ್ಗೆ ದಾದಾಂಡಲ ನೆನಪು ಮಂತನಲ್ಲಿ ಈ ಪಂದಾಂಡ 10 ವರ್ಷ ಆಂಡಿಗೆ ಅಕುಲು ಶುರು ಮಂತದ್ದು ಶುರುಕು ಏಪ ಬತ್ತೇರು ನೇನು ಶುರು ಮನ್ಪೇನು ಎಂಚೆ ಇರಡ ಪಂಡೇರು ಇರನ ಎಂಚ ಒಪ್ಪಾಯರು ಗುಣಪಾಲ್ MS ಅಂದು ಪಂಡವ್ರು ಅದ್ಭುತ ಕಲಾವಿದೆ ಒಂಜಿ ಸುಮಾರು 10-20 ವರ್ಷಗ ನೆನಪು ಬರ್ಪುಜಿ ಆನಂದ್ ಬೌಲಾರ್ ಪಂಡ ಹಿರಿಯ ಕಲಾವಿದರು ಲಕ್ಷ್ಮೀ ತಂಡ ಉಪ್ಪುನಗ ದೇವರನ ಪಾದ ಸೇರ್ನ ಪೊರ್ತರು ಆರ್ನ ಒಂಜಿ ಪಾತ್ರವನ್ನು ಮಲ್ಪೇರು ಈ ಕಲಾವಿದನ ಅಗತ್ಯ ಇತ್ತಂಡು ಯಾನ ಪೊರ್ತು ನನ್ನ ವಿಶ್ವ ಭಾರತಿ ಕಲಾವಿದರು ಪಂಡದ ಕುಮ್ರಾಡ್ ಮಲ್ತೋಯ್ತೆ ಐಟೂರಿಗೆ ಕಲಾವಿದೆ ಅಂತೂ ದಿತ್ತೇನು ಗುಣಪಾಲ್ MS ಆರು ಆ ಪೊರ್ತು ಯಾನ್ ಆರೇನು ಕೇಂಡೇನು ಇರ್ ಬರ್ಪರ ನಾಟಕ ಅಂಚೆ ಬತ್ತೇರು ಲಕ್ಷ್ಮಿಡ್ಲಾರು 1 ವರ್ಷ 2 ವರ್ಷ ಬೇಲೆ ಮಲ್ತಿನ ಅನುಭವ ಇತ್ತು ನಾರಿಗೆ ಅವಿರದ ಬಕ್ಕ ಪಂಡು ಆರೆಗೆ ಶಿಕ್ಷಕರನ್ನ ಬೇಲೆ ಅಂಡು ಮಾಸ್ಟರ್ನ ಬೇಲೆ ತಿಕ್ಕನು ಮುಲು ಮುಂಡಾಜೆಡು ಆರ ಆ ಪೊರ್ತುಡು ಪಂಡಿರು ಯಾನೊಂಜಿ ಟೀಮ್ ಕಟ್ಟು ಕೊಂಚ ಪುದರ್ದಿಯೋಡು ನಿಕ್ಲಿ ಪುದರ್ದಿಲ್ಲ ಯಾನ್ ಬರ್ಪೆ ಎನ್ನ ಸಪೋರ್ಟ್ ದಾದ ಅಪ್ಪಡೊಂದು ಪಂಡ್ ಕೊರಲು ಯಾನ್ ಕೊರಪೆ ಅಂದು ಪಂಡೆ ಅಕ್ಕಲಿ ಮಂದಾರ ತಂಡ ಅಂದು ಪಂಡದು ಅಕ್ಕಲೇ ದಿಯರು ಇನಿ ಆರಿಕೋಡಿದ ಅಪ್ಪೆನೊಂಜಿ ಅನುಗ್ರಹದ ಒಟ್ಟಿಗೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿನೊಂಜಿ ಅನುಗ್ರಹದ ಒಟ್ಟಿಗೂ ಮಾತ ದೇವನ ಅನುಗ್ರಹದ ಒಟ್ಟಿಗೂ ಒಂಜಿ ತುಳುನಾಡು ಒಂಜಿ ಅದ್ಭುತವಾಯಿನ ತಂಡ ಆತನೊಂದು ಗುಣಪಾಲ್ MS ಪಂಡು ಒಂದು ಅದ್ಭುತವಾಯಿನ ಕಲಾವಿದೆ ಒಂಜಿ ಅವು ಏತೋ ಜೋಕ್ಲಿನ ಮಾತ ರಾಷ್ಟ್ರ ಮಟ್ಟಗೂ ಪೂರ ಒಂಜಿ ಲೆತ್ತೊಂದು ಪೋಯಿನಂಚಿನ ಬರೀ ಶಿಕ್ಷಕಿ ಆಯ್ತಾ ಒಟ್ಟಿಗೂ ಒಂಜಿ ಎಡ್ಡೆ ಸಮಗ್ರವಾದ ತಂಡವನ್ನು ಪರಿಪೂರ್ಣತೆ ಕೊನೊಪ್ಪುನಾಡು ಅಕ್ಲ ಒಂಜಿ ತಂಡ ಬಾರಿ ಶೋಕದ ಪ್ರಯತ್ನ ಮಾಡ್ತದೆ. ಎಸ್ ಈ ಒಂಜಿ ತಂಡದ ಕೇಂದ್ರ ಬಿಂದು ಬೊಕ ಒಂಜಿ ಇರೆನಕುಲು ಗುರಿ ಕಾರ್ಯ ಬಂದ ಎನ್ನದಿರು ಈ ತಂಡಗೆ ಇರ್ನ ಶುಭ ಹಾರೈಕೆ ಶುಭ ಆಶೀರ್ವಾದ ಈ 10 ವರ್ಷ ನಡತ್ತು ಬತ್ತಿನ ನೀರು ತುಯ್ಯರ್ ಅಕನ ಸೇವೆಯನ್ನು ಪೂರ ಕಣ್ಣೆದುರು ತೂತಿನಂಚಿನ ದಾದ ಪನ್ಪರ್ ಮನಸ್ತ ಬಾತೆ ಭಾರಿ ಖುಷಿ ಆಪುಂಡು ದಯಪಂಡ ಅಕ್ಲಿಗೆ ಒಂಜಿ ತಂಡದ ನಾಟಕದ ಮಿತ್ತಿತ್ತಿನ ಡೆಡಿಕೇಶನ್ ಅವು ಅದ್ಭುತ ಅವು ದಯಪಂಡ ಅಂಚ ಇತ್ತನ ಮಾತ್ರ ತಂಡೋಲು ಒರಿವು ಒಂಜಿ ಬಾರಿ ಪೊರ್ಲುದು ಒಂಜಿ ಇಲ್ಲಲ್ ಬೇಲೆ ಮಲ್ಪಿಲೆಕ್ಕೆ ಪೂರ ಕಲಾವಿದರ್ಲ ಮಲ್ತೊಂದುಲ್ಲೇರು 10 ವರ್ಷ ಸುಮಾರು ನಾಟಕವನ್ನು ಪ್ರದರ್ಶನ ಮಲ್ತೇರು ತುಳುನಾಡು ಸುಮಾರು ನಾಟಕನ ಪೂರ ಕುರಿಯರು ಈ ಸರ್ತಿದ ನಾಟಕಗಳ ಬಾರಿ ಪೊರ್ಲುಂಡು ಆಯ್ತು ಇನಿ ಹೊಸ ನಾಟಕದ ಒಂಜಿ ಶೀರ್ಷಿಕೆದ ಬಿಡುಗಡೆದ ಕಾರ್ಯಕ್ರಮ ಇನಿ ಅವಳ ಒಂದು ಅಂದ ಎಸ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಎಡ್ಡೆವಾಡ ಥ್ಯಾಂಕ್ ಯು. ಎಸ್ ಮಂದಾರ ಕಲಾವಿದರು ಉಜಿರೆ ಈ ತಂಡದ ಒಂಜಿ ಸ್ಥಾಪಕರೇ ನಂಚಿನ ಗುಣಪಾಲ್ MS ಸರ್ ಉಳ್ಳೇರು ಸರ್ ಸುರುಕದ ನಮಸ್ತೆ ಎಂಚೋಲ್ಲರು ಸರ್. ಥ್ಯಾಂಕ್ ಯು ಮಸ್ತ್ ಖುಷಿ ಅಣ್ಣ ಸೂರಜ್ ಅಣ್ಣ ಇಂಜಿತ್ತಿನ ಗ್ರಾಮೀಣ ಪರಿಸರಗಿ ನೀ ಆತು ತುರುಡ್ತು ಬರ್ತಾರೆ ಸುರುಕಾತು ಮಂದಾರ ತಂಡದ ಬರವೇರಿ ಉಡಲ್ ದಿಂಜಿನ ಸೊಲ್ಮೇನ ಸಂದಾಯ್ತ ಮಲ್ತೊಂದುಲ್ಲ ಮಸ್ತ್ ಖುಷಿಯ ಒಂದುಂಡು ತುಳು ಚಿತ್ರರಂಗಭೂಮಿ ನಮ್ಮ ಕರಿನ 16 ವರ್ಷದ ಕೆಲಸ ಮಂತೊಂದುಲ್ಲ ಅಂಡ ನಾ ಭೂತೋನ ಭವಿಷ್ಯತಿ ಬನ್ಪುಲಕ ಅವರಿ ತುಳು ರಂಗಭೂಮಿದ ಕಲಾವಿದನ ಪುದರಡು ಒಂಜಿ ತಂಡನ ಗ್ರಾಮೀಣ ಪ್ರದೇಶ ನಿಕುಲು ಕಟ್ಟದು ಐಟು ವಿವಿಧ ರೀತಿಯ ಕಾರ್ಯಕ್ರಮಲು ನಾಟಕಲೇನು ಪೂರ ಮಂತೊಂದು ಒಂಜಿ ಕಲಾ ಸೇವೆ ಮಂತಿನಂಚಿನ ಕಲಾವಿದಗ ಒಂಜಿ ಕೊಡುಗೆ ಕೊರ್ಪುನಂಚಿನ ಕೆಲಸ ಮಂತೊಂದುಲ್ಲರು ಈ ಆಲೋಚನೆ ದಾಯಿಗೆ ಬರ್ತಂಡು ಈ ತಂಡನ ಮೂಲ ಕಟ್ಟೋಡೊಂದು ದಾಯಿಗೆ ಬರ್ತಂಡು ಆ ತಂಡಗೂ ಮಂದಾರ ಕಲಾವಿದರು ಪುದರ್ದಿಯೋಡು ಬಂದು ದಾಯಿಗೆ ಬರ್ತಂಡು ಬರೀ ಎಡ್ಡೆ ಪ್ರಶ್ನೆ ಕೇಂಟಾರು ಒಂಜಿ ಕಲಾವಿದನ ಬದುಕು ಪನ್ಪುನವು ಅವು ಏಪಲ ಉಂತುನ ನೀರು ತಲೆ ಕೈ ಪೇರಬಲ್ಲಿ ಪರಿತೊಂದೆ ಬೋಡು ಪರಿತನಾದ ಪರಿಶುದ್ಧತೆ ಜಾಸ್ತಿ ಆಪುನು
ಯಾನ್ ಕರೆನೆ 27 ವರ್ಷ ಹೊಡ್ತುಕ ಸುಂದರ್ ರೈ ಮಂದಾರನ ಬರೀ ಪ್ರೀತಿತ ಶಿಷ್ಯ ಆತಿ ಯಾನುಲ್ಲೆ ವೃತ್ತಿಡಿ ಶಿಕ್ಷಕ ಆತಿ ಇತ್ತಲ್ಲ ಯಾನ್ ಇತ್ತೆಲಾರ್ನ ಒಂಜಿ ಸೇವಕನ ಕೆಲಸ ಮಲ್ತೊಂದುಲ್ಲೆ ಈ ಪುದರ್ ದಾಯಿ ಬತ್ತನ ಪಂಟ ಮಂದಾರ ದೀಪನವು ಯಾನ್ ದಾದನ ಒಂಜಿ ಪರದೆ ಪಿದೈ ಕೆಲಸ ಮಲ್ತೊಂದಿತ್ತೆ ಅಪಗ ಏನಟ ದಾದನ ಒಂಜಿ ಟ್ಯಾಲೆಂಟ್ ಇತ್ತು ಪಂಡೇರು ಇದಾಯಿ ಆ್ಯಕ್ಟ್ ಮಲ್ಪೇರ ಬಲ್ಲಿ ಪಂಡದು ಅವೇನ ಸ್ಫೂರ್ತಿ ಅದಕ್ಕೆ ತುಂಡೆ ಅವು ಒಡೆಮುಟ್ಟೆ ಎತ್ತಿನ ಪಂಟ ಯಾನ್ ವಾ ಪಾರ್ಟ್ಗಳ ಏರ್ಲ ಇಜ್ಜಂದು ಇಪ್ಪನ ಟೈಮ್ ಉಟ್ಟು ಯಾನೇ ಐಕ್ ಪಾರ್ಟ್ ಆರ್ಟಿಸ್ಟ್ ಪನ್ಪುಣೇನು ಸುಂದನ್ನೇ ಗಟ್ಟಿ ಬತ್ತುಂಡೇರು ಆರ್ನ ಸೇವೆನ ಮಲ್ತೋ ಬತ್ತೆ ಇನ್ನು ಎಂಕ್ ಸುಂದರೈನ ಟೀಮ್ ತ ಪುದರ್ ಮಂದಾರಂದು ದಿಡ್ಯರು ಎಂಕ್ ಭಾರಿ ಪೆರ್ಮೆ ಉಂಡು ಅಂಚಿತ್ತಿ ಕಲಾವಿದೆ ತುಳು ರಂಗಭೂಮಿ ತು ಇನ್ನ ಒಂಜಿ ಎಡ್ಡೆ ಕಲಾವಿದೆ ಆರ್ನ ಪುದರ್ ದೀತೆ ಪಂಟ ಎಂಕ್ ಮಸ್ತ್ ಮನಸ್ಸಿಗೆ ಖುಷಿ ಉಂಡು ಒಂದು ಕೊರೋನಾದ ಟೈಮ್ ಉಂಟು ಎಂಕಲೆ ಒಂಜಿ ಮನಸ್ಸು ಬತ್ತನ ಕಾನ್ಸೆಪ್ಟ್ ನಮ್ಮ ಬೆಳ್ತಂಗಡಿ ದಾಯಿ ಟೀಮ್ ಕಟ್ಟಿರ ಬಲ್ಲಿ ದಾಯಿ ಒಂಜಿ ಟೀಮ್ ಬೊಲೆಯರ ಬಲ್ಲಿ ಆರ್ಟಿಸ್ಟ್ನಾಗ್ಲೇ ಒಟ್ಟು ಮಲ್ಪೇರ ಬಲ್ಲಿ ಪಂಡದೆ ಎನ್ನ ಫ್ರೆಂಡ್ ಡಕೇನಾಗ ಪ್ರವೀಣ್ ಸಂಚಾಲಕೇರಿ ಯಾರು ಆರೆಡಕೇನಾಗ ಆರು ಪ್ರೀತಿ ಸುಂದರ್ ರೈ ಮಂದಾರನ ಪುದರ್ ಆಯ್ಕೆ ಎಗ್ರಿ ಮಲ್ತೀರಿ ಇನಿಕ್ಕಾದ 10ನೇ ವರ್ಷ ಅವು ಕಾರ್ಯ ವ್ಯಾಪ್ತಿಡುಂಡು ಇನಿ ಮಾಯದ ತುಡರ್ ಪನ್ಪನ ನಾಟಕನು ನಮ್ಮ ಕಾಲಿ ತಾಲೂಕು ಜಿಲ್ಲೆ ಅಂತರ್ ಜಿಲ್ಲೆಡ್ಲ ಮಲ್ತನಂಚಿನ ಪೆರ್ಮೆ ನಮ್ಮ ಮಂದಾರ ತಂಡ ಉಜಿರೇತ ಟೀಮ್ ಉಂಟು ಒಂಜಿ ತಂಡ ಇತ್ತೆ 10 ವರ್ಷದ ಸಂಭ್ರಮ ಉಂಡು ಒಂಜಿ ತಂಡನ 10 ವರ್ಷ ನಡತೋ ಒಂದು ಬೋಪಿನ ಸುಲಭದ ಸಾಧಿ ಆದಿತ್ತನ ಬಂಗದ ಸಾಧಿ ಆದಿತ್ತನ ಕಲ್ಲು ಮುಳ್ಳು ತಿಕ್ಕದಿತ್ತನ ಎಂಚೆ ಇತ್ತನ ಈ ಪ್ರಶ್ನೆ ಇರು ಬಾರಿ ಖುಷಿಟಿಗೆ ಎಂಡಾರಿ ಯಾನು ಖುಷಿಟಿ ಆನ್ಸರ್ ಮಲ್ಪಡು ಟೀಮ್ನು ನಡಪಪ್ಪನ ಪಂಟ ಒಂಜಿ ಭಾರಿ ಮಲ್ಲ ಸಾಹಸದ ಬೇಲೆ ಯಾನು ಏತೋ ಜೋಕ್ಲೇನೆ ರಾಷ್ಟ್ರ ಮಟ್ಟಗೂ ವಾಲಿಬಾಲ್ ಟೀನಿ ರಾಷ್ಟ್ರ ಮಟ್ಟಲು ಏನು ಮೆಡಲ್ ಮಲ್ಪಪ್ಪನಂಚಿನ ಶಿಕ್ಷಕ ಆತುಲ್ಲ ಇಂಕ ಪಂಟ ಆತ ಆಶೀರ್ವಾದ ಉಂಡು ಜೋಕ್ಲನ ಒಂಜಿ ನಾಟಕ ಟೀಮ್ ಕಟ್ನಾಗ ಏತೋ ಆಲೋಚನೆಲಿ ಏತೋ ವಿಭಿನ್ನ ಮನಸ್ಸಲ್ಲಿ ಒಂದೇನು ಪೂರ ಸರಿ ಮಲ್ಪನಾಗ ಒಂಜಿ ಹರಸಾಹಸ ಕೆಲವರವರು ಅತೃಪ್ತಿರಾಪಿರು ಅಪಗ ನಮ್ಮ ಮೌನವತಿ ಪೂಡ ಆಪುಂಡು ಕೆಲವರವರ ಎಲ್ಲೆಲ್ಲಿ ಕಾಂಪ್ಲಿಕೇಶನ್ ಆಪುಂಡು ಅವೇನು ಪೂರ ಸರಿ ಮಲ್ತೊಂದು ಪೋಪುನ ಇನ್ನೇ ಟೀಮ್ ತವರಿ ಎಡ್ಡೆ ಪ್ರಧಾನಕ್ಕೆ ಆ ಸ್ಥಾನವನ್ನು ಯಾನೀನು ಮಲ್ತೊಂದುಲೆ ಕೆಲವು ಅಸಮಾಧಾನ ಅನ್ನಾಗಲ್ಲ ಎನ್ನ ಟೀಮ್ ಡಿಪ್ಲೆ ನಾನು ಸರಿಯಾಪರ್ ನಮ್ಮ ದುಂಬಾತ್ ಒಟ್ಟಿಗೆ ಪೋಯಿ ಪಂಡದ ನಮ್ಮ ಒಂಜಾಗ್ಲೆಗೆ ಖುಷಿತ ವಿಚಾರ ಪಟ್ನಾಗ ಇನ್ನು ಎಡ್ಡೆ ಕಲಾವಿದಿರು ಎನ್ನ ಟೀಮ್ಡೆ ಇತ್ತನ ಕಲಾವಿದೆ ಇನಿ ತುಳು ರಂಗಭೂಮಿ ಒಂಜಿ ದಿಗ್ಗಜಿ ಕೊಡಿಯಲ್ ಬೈಲ್ನ ಟೀಮ್ಗೆ ಪೋತೀರು ಪಂಡದ ಮಂದಾರ ಟೀಮ್ಗೆ ಐಡ್ತು ಮಲ್ಲ ಖುಷಿ ಬೇತೆ ಹೋಗ್ಲಿ ಅವು ಗಣೇಶ್ ನಾಯ್ಕ ಉಜಿರೆ ಪಂಡದು ಭಾರಿ ಎಡ್ಡೆ ಕಲಾವಿದೆ ಆರು ಏನಾಡು ಕೇಂದಿರು ಸರ್ ಎಂಕ್ ವಿಜಯ್ ಕುಮಾರ್ ಕೊಡಿಯಲ್ ಮೇಲೆ ಟೀಮ್ ಉಡ್ತು ಆಫರ್ ಬೈತು ದಾದ ಮಲ್ಪಡು ಗುಣಪಲ್ ಸರ್ ಯಾನು ಆಲೋಚನೆ ಮಲ್ತೆ ಅಂಚಿನ ಕಲಾವಿದನ್ನು ಬುಡ್ತು ಕೋರ್ಪುನ ದಾದ ಪಂಡ ಅಪಗ ಎನ್ನ ಮನಸ್ಸು ಬಂಡು ಎನ್ನಂಚಿನ ಒಂಜಿ ಟೀಮ್ ಉಟ್ಟು ಬೊಳೆನಂಚಿನ ಕಲಾವಿದೇನಿ ವಿಜಯಣ್ಣನ ಟೀಮ್ ಉಟ್ಟು ಬೋತು ಆ್ಯಕ್ಟ್ ಮಲ್ಪೇರು ಪನ್ನಾಗ ಐನಾತ್ ಮಂದಾರ ಟೀಮ್ಗೆ ಖುಷಿ ಹೋಗ್ಲಿ ಪ್ರೀತಿ ಡಾರೇನಿ ಯಾನು ಆಡೆ ಕಡಪುಡ್ತೆ ಇನ್ನು ಒಂಜಿ ಎಡ್ಡೆ ಕಲಾವಿದೆ ಆಯ್ತು ವಿಜಯಣ್ಣನ ಟೀಮ್ ಉಟ್ಟುಲ್ಲೇರು ಪಂಡ ಹಿಂಗೆ ಮಸ್ತ್ ಖುಷಿ ಉಂಟು ಎಸ್ ಮಂದಾರ ಸಂಭ್ರಮದ ಉದ್ದೇಶ ಬೊಕ್ಕನೆತ್ತ ಪಿರೋದ ಎಂಚ ಕಾರ್ಯವೈಖರಿ ಪೂರ ನಡತದಂದು ಬೊಕ್ಕ ಇನಿಕ್ ಹೊಸ ನಾಟಕಲ ಉದ್ಘಾಟನೆಗೆ ರೆಡಿ ಆತನ ಏರ್ ಮಾತ ಬರ್ಪುನೆ ಟುಲ್ಲೇರು ಒಂಜಿ ಎಲ್ಲೆಡು ಪನ್ಪುಂಡ ಮಂದಾರ ಸಂಭ್ರಮಗ ಮುಖ್ಯ ಕಾರಣದಾದ ಅಂಡ ಪ್ರೇರಣೆದಾದ ಪಂಟ ಇಂಗಲೆ ಆರಿಕೋಡಿತ ಧರ್ಮದರ್ಶಿಲೈನ ಹರೀಶಣ್ಣನ ಮಾರ್ಗದರ್ಶನ ಅಪ್ಪೆ ಚಾಮುಂಡೇಶ್ವರಿನ ಆಶೀರ್ವಾದ ಸುಂದಣ್ಣನ ಇಡೀ ನಮ್ಮ ಒಂಜಿ ಆಶೀರ್ವಾದಡಿ ಒಂಜಿ ಟೀಮ್ ಇಪ್ಪನು ಅಪ್ಪಗೇನ ಮನಸ್ಸು ಈ ಸರ್ತಿ ಒಂಜಿ ಕಾರ್ಯಕ್ರಮ ಮಲ್ಪಗ ದೈ ನಮ್ಮ ಏಪಲ ಬುಕ್ಕೊಂಜಿ ಕಡೆಗೆ ಜಾಲಿಗೆ ಪೋಪ ನಮ್ಮ ಜಾಲ್ಟೆ ಒಂಜಿ ಕಾರ್ಯಕ್ರಮ ದೀಕ ಪನ್ನಗ ಮಂದಾರ ಸಂಭ್ರಮ ದೀಕ ಈ ಸಂಭ್ರಮದ ದಾದಬರು ಇಪ್ಪೋಡು ಪನ್ನಗ ಆಲೋಚನೆ ಮಲ್ಪನಗ ಎಂಕೊಂಜಿ ಯಾನೋರ ಪಿ ಟಿ ಮಾಸ್ಟರ್ ಅನ್ನಾಗ ಕಾಂಡೆಡ್ದು ಬಯ್ಯ ಮುಟ್ಟ ಆಕ್ಟಿವಿಟೀಸ್ ಬೋರ್ಡು ಅದನ್ನು ವಾಲಿಬಾಲ್ ದೀಕ ಜನಕ್ಲೆ ಮನೋರಂಜನೆ ಇಪ್ಪಡು ಬಯ್ಯದ ಪುರತುಕು ನಮ್ಮ ಉದ್ಘಾಟನೆ ಆಯ್ತು ಐಡ್ತು ಬುಕ್ ಹೊಸ ನಾಟಕದ ಶೀರ್ಷಿಗೆ ಈ ರೀತಿ ವಿಭಿನ್ನ ಕಾರ್ಯ ಆಲೋಚನೆಯಲ್ಲಿ ನನ್ನ ಮನಸ್ಸು ಹಿಡಿತೀನಿ ಅವಕ್ಕಿನ್ನ ದಿನ ಒದಗದು ಬಾತು ನಾನು ಕೆಲವೇ ಪುರ್ತುಡು ಆ ನಾಟಕದ ಮೂಲ ಉದೀಪನ ಯಾರು ಉಂಡು ಹೊಸ ನಾಟಕದ ಶೀರ್ಷಿಗೆ ಬಿಡುಗಡೆ ಯಾರು ಉಂಡು ನವೀನನ್ನೇ ಬರುಡಿತ್ತು ನವೀನನ್ನ ಇಲ್ಲಗೆ ಬೋತು ಪನ್ನಗಾರು ಭಾರಿ ಖುಷಿ ಅಂಡಾರಿಗೆ ಆರು ಬಂಡೇರು ಮಾಸ್ಟರ್ ಯಾನು ಹಿಂಗೆ ಬ್ರಹ್ಮಾವರು ಶೂಟಿಂಗ್ ಇತ್ತು ನಡೆದಾರು ಭಾರಿ ತೊಂದರೆ ಅಂಡ್ ಕೈತಲಿತ್ತು ನಾನು ಬತ್ತುದೆ ಅಂಡ್ ಆರು ಬತ್ತು ಜಿಲ್ಲ ತೊಂದರೆ ಆರ್ನ ಆಶೀರ್ವಾದ ಈ ಮಂದಾರ ಟೀಮ್ ಏಪಲ್ ಉಂಡು ಕಾಪಿಕಾಡು ಮಾಸ್ಟರ್ ಏಪಲ್ ಒಂಜಿ ಟೀಮ್ ಪನ್ಪೇರು ನಿಂದಕರು ಬೇಕು ನಿಂದಕರು ಪಂಟ ನಮಗೆ ಏರ್ ಆಯ್ ಪಂಡೆ ಇಂಬೆ ಪಂಡೆ ನಮ್ಮ ಟೆನ್ಷನ್ ಆಯ್ತು ಅಕ್ಲು ಒಂದು ಹಂದಿದ್ದಿಲ್ಲ ಐಕೊಂಡು ದಾಯ ಪಂಟ ಅಕ್ಲಿ ಬುರ್ಚಂದ್ರನ ತಿಂದದ್ದು ನಮ್ಮ ಸಾದಿ ಮಲ್ತ ಕೋರ್ಪುಣ ಏರ್ಲ ವಿಚಲಿತ ಇರಬಲ್ಲಿ ದಾಯ ಪಂಟ ಆಯಾ ಬುಡ್ಡಿಗೆ ಎಂಬೆ ಬುಡ್ಡಿಗೆ ನಮ್ಮ ಆಲೋಚನೆ ಹೆಜ್ಜಿ ದೇವೇರು ನಮ್ಮನ್ನು ಬುಡ್ಪುಜೇರು ಪನ್ಪಣ ಒಂಜಿ ದಿಟ್ಟ ಹೆಜ್ಜೆ ದೀವಂತೂ ನಮ್ಮ ಮಂದಾರ ಟೀಮನ್ನು ಮುನ್ನಡೆಸೋಡು ಬರ್ಪುಣಗ್ಲು ಬರುವಂತಿಪ್ಪೇರು ಪೋಪುಣಗ್ಲು ಪೋವಂತಿಪ್ಪೇರು ಒಂದು ಐಕ್ದಾಲ ತೊಂದರೆ ಇಜ್ಜಿ ಹೊಸ ಹೊಸ ಕಲಾವಿದರಿಗೆ ಅವಕಾಶ ಲಿಪ್ಪುಣು ಅಂಚದ ಏರೇಟ್ಲ ವೈಮನಸ್ಸು ಇಜ್ಜಿ ಅಕ್ಲು ಹಿರಿಯಕ್ಲನ ಒಂಜಿ ಅಂಚಿನ ಆಶೀರ್ವಾದಗೆ ಇತ್ತನಂಚಿನ ಮಲ್ಲ ಟೀಮು ಬೆಳ್ತಂಗಡಿ ಟೀಮ್ ಉಡಿ ಮಾರಿಗುಡಿ ಅಪ್ಪನ ಸನ್ನಿಧಾನ ಉಡಿ ಟೀಮು ಮಲ್ಲ ಟೀಮ್ ಅದು ಬೊಳೆಯೋಡು ಪಂಡದು ಎನ್ನೋ ಒಂಜಿ ಬಯಕೆ ಸರ್ ಮಸ್ತ್ ಎಡ್ಡೆ ಅವಡು ಮಂದಾರ ಸಂಭ್ರಮ ಸೂಪರ್ ಹಿಟ್ ಅವಡು ಎಂಕಲ್ಲ ಕಾತೊಂದುಲ್ಲ ವೇದಿಕೆ ದಾದ ಮಾತ ಆಯರಂಡು ಅಂಚನೆ ಹೊಸ ನಾಟಕದ ಶೀರ್ಷಿಕೆ ದಾದ ಬರು ಪನ್ಪುನಂಚಿನ ಒಂಜಿ ಕುತೂಹಲ ಎಂಕ್ಲೆಗುಂಡು ಶುಭಾಶೀರ್ವಾದ ನಿಕ್ಲೆಗೆ ಖಂಡಿತ ಖಂಡಿತ ಸೂರಜನ ಥ್ಯಾಂಕ್ ಯು ಸೊ ಮಚ್.
ತಾಯಿ ಆರಿಕೋಡಿಯ ಚಾಮುಂಡಿಗೆ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು, ಕ್ಷೇತ್ರದ ಕಾರಣಿಕದ ಶಕ್ತಿ ಮಾರಿಗುಡಿ ಅಮ್ಮನಿಗೆ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು, ಜನಾರ್ದನ ಸ್ವಾಮಿಗೆ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ಏನೋ ಒಂದು ಗುರುಗಳು ನನ್ನನ್ನು ದೂಡಿ ಹಾಕಿದ್ದಾರೆ ಈ ಒಂದು ಫೀಲ್ಡ್ಗೆ, ಸುಂದರೈಗಳು. ನಾನು PUC ಇರುವಾಗಲೇ ಏನೋ ಒಂದು ನಾಟಕ ಕಲಿಸಲಿಕ್ಕೆ, ಕಾಗಜಿ ಭತ್ತನ ನಾಟಕ ಎನ್ನುವುದನ್ನು ಕಲಿಸಲಿಕ್ಕೆ ಬಂದಾಗ ನನ್ನಲ್ಲೂ ಕೂಡ ಒಂದು ಪ್ರತಿಭೆ ಇದೆ, ನೀನು ಕೂಡ ಸೇರಿಕೋ ಅಂತ ಹೇಳುವಾಗ ನನಗೆ ಎಲ್ಲಿಲ್ಲದ ಉತ್ಸಾಹ. ನನಗೊಂದು ಹಮ್ಮಿಂಗ್ಸ್ ಹೇಳುವ ಅಭ್ಯಾಸ ಇತ್ತು, ಹಿಂದೆ ಆಲಾಪನೆ ಮಾಡುವಂಥದ್ದು. ಈಗ ಎಲ್ಲ ಮ್ಯೂಸಿಕ್ನವರು ಇದ್ದಾರೆ, ಎಲ್ಲ ಅವರೊಳಗೆ ಮೊದಲೆಲ್ಲ ಪ್ರಾರ್ಥನೆಯಿಂದ ಹಿಡಿದು ಹಮ್ಮಿಂಗ್ಸ್ ಆಲಾಪನೆ ಏನಿದ್ರು ನಾವೇ ಹೇಳ್ತಿದ್ದೆವು. ಅವಾಗ ನನ್ನನ್ನು ಗುರುತಿಸಿದ್ರು, ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿದರು. ನನ್ನನ್ನು ಕಾರಂತರು, ಗುರುಬಾಯರ್ ಅನ್ನುವಂತಹ ವ್ಯಕ್ತಿಗಳ ಜೊತೆ ಕಳಿಸಿಕೊಟ್ರು. ಅಲ್ಲಿ ದುಡ್ದೆ ಸಾಕಷ್ಟು ಕಷ್ಟಪಟ್ಟೆ. ಅವರ ಜೊತೆ ನಾಟಕ, ವಿಶ್ವಭಾರತಿ ಕಲಾವಿದರು ಎನ್ನುವಂಥ ಒಂದು ದೊಡ್ಡ ತಂಡಕ್ಕೆ ಸೆಟ್ಟಿಂಗಿನಿಂದ ಹಿಡಿದು ಕೆಲಸ ಮಾಡಿದೆ ನಾನು ಆ ಟೈಮಲ್ಲಿ. ಆವಾಗ ಸುಂದಣ್ಣ ಬೇರೆ ಟೀಮಲ್ಲಿ ನಾಟಕ ಮಾಡ್ತಿದ್ದಾಗ ಎಲ್ಲ ಜವಾಬ್ದಾರಿಯನ್ನು, ಕಾರ್ಯಕ್ರಮದ ಎಲ್ಲ ಪಾತ್ರ ಪರಿಚಯವನ್ನು ಅವರು ಬಂದಾಗ ನಾನು ರೆಡಿ ಮಾಡಿಟ್ಟುಕೊಳ್ಳುವಂಥ ಅಭ್ಯಾಸ ನನಗೆ ಭಾರಿ ಒಂದು ಗೌರವವನ್ನು ತಂದುಕೊಟ್ಟಿತ್ತು. ಇದು ಇವತ್ತು ಇಷ್ಟು ಎತ್ತರಕ್ಕೆ ತರ್ತದೆ ಅಂತ ಹೇಳಿಕೆ ನಾನು ಒಂದು ಭಾರಿ ಪುಣ್ಯ ಮಾಡಿದ್ದೇನೆ ಅಂತ ತಿಳಿದಿದ್ದೇನೆ. ಸುಂದಣ್ಣ ಹಾಕಿಕೊಟ್ಟಂಥ ಅಡಿಪಾಯ ನನ್ನನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದೆ. ಎಲ್ಲಿ ತನಕ ಬೆಳೆಸಿದ್ದಾರೆ ಅಂತ ಹೇಳಿದರೆ, ಅನಿರೀಕ್ಷಿತವಾಗಿ ಒಬ್ಬ ಕಲಾವಿದ ಕೈ ಕೊಟ್ಟಾಗ ಲಕುಮಿ ತಂಡದಲ್ಲಿ ನವೀನ್ ಡಿ ಪಾಟೀಲ್ ಜೊತೆ ಕೂಡ ಅವಕಾಶ ಮಾಡಿಕೊಟ್ಟಂಥವರು ವ್ಯಕ್ತಿಯವರು ನನಗೆ. ಅದು ಕೇವಲ ಯಾವುದೇ ಪ್ರಾಕ್ಟೀಸ್ ಇಲ್ಲದೆ ನೀನು ಮಾಡ್ತೀಯ ಹೇಳುವುದನ್ನು, ಅವರು ಯಾರು ಇಲ್ಲದಿದ್ದರೂ ನೀನಿದ್ದಿ ಅಂತ ಹೇಳುವುದನ್ನು ನನಗೆ ಯಾವತ್ತೂ ತೋರಿಸಿಕೊಟ್ಟವರು ಸುಂದರಣ್ಣ. ಇವತ್ತು ನೀವೆಲ್ಲ ಸುಂದರಣ್ಣ ಅಂತ ಕರೆದ್ರು ಕೂಡ ನಾವು ಎಲ್ಲಿ ಕೂಡ ಅವರನ್ನು ಸುಂದರ ಅಂತ ಇಲ್ಲ ಹೆಸರು, ಸುಂದರಣ್ಣ ಓನ್ಲಿ ಮಾತ್ರ ನಮ್ಮಲ್ಲಿ. ಅಂತ ಪ್ರೀತಿ ನಮ್ಮ ಕುಂಬ್ರ ಪರಿಸರದಿಂದ ಹಿಡಿದು ಎಲ್ಲರೂ ಕೂಡ ಅವರನ್ನು ಸುಂದು ಅಂತಲೇ ಕರೆದು ಪ್ರೀತಿಯಿಂದ. ಅಂತಹ ನಮ್ಮ ಪ್ರೀತಿಯ ಸುಂದರಣ್ಣನ ಹೆಸರನ್ನು 2017ರಲ್ಲಿ ಇಟ್ಟುಕೊಂಡು ಮಂದಾರ ಕಲಾವಿದರು ಉಜಿರೆಯಲ್ಲಿ ಹುಟ್ಟಿಕೊಂಡಿದೆ. 2022ರಲ್ಲಿ ಮಂದಾರ ಅವರ ಹೆಸರನ್ನು ಇಟ್ಟುಕೊಂಡು ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆಯನ್ನು ಮಾಡಿದೆವು. ಮತ್ತೆ 10 ವರ್ಷಗಳ ನೆನಪು ಆಗ್ತಾ ಇದೆ. ಈ ತಂಡ ಬೆಳೀತಾ ಇದೆ. ಈ ತಂಡಕ್ಕೆ ಹಿರಿಯರ ಆಶೀರ್ವಾದ ಇದೆ. ಈ ತಂಡ ಇವತ್ತು ಇಷ್ಟು ಎತ್ತರಕ್ಕೆ ಬೆಳಿಬೇಕಂತ ಹೇಳಿದರೆ ಕಾರಣ ಆರಿಕೋಡಿಯ ತಾಯಿ ಆಶೀರ್ವಾದ, ಹರೀಶಣ್ಣನ ಮಾರ್ಗದರ್ಶನ. ನಮ್ಮನ್ನ ಎಷ್ಟೋ ಕಷ್ಟಗಳಿತ್ತು ಟೀಮಲ್ಲಿ, ಏನೆಲ್ಲ ಬದಲಾವಣೆಗಳಿದ್ದಾಗಲೂ ಕೂಡ ದೊಡ್ಡ ಮರವಾಗಿ ಬೆಳಿತೀರಿ ಅಂತ ಹೇಳಿ ಹರಸಿಕೊಟ್ಟವರು ಹರೀಶಣ್ಣ. ಇವತ್ತಿಗೂ ಕೂಡ ನಾವು ಅಲ್ಲಿಯ ಪರಮ ಭಕ್ತರು ಆ ಕ್ಷೇತ್ರದ್ದು. ನಮಗೆ ಏನೇ ಕಷ್ಟ ಆದರೂ ಕೂಡ ಅಲ್ಲಿ ಹೋದಾಗ ಎಲ್ಲಿಲ್ಲದ ಸಮಾಧಾನ. ಹಾಗಾಗಿ ತಾಯಿ ಆರಿಕೋಡಿಯ ಆಶೀರ್ವಾದ, ಹರೀಶಣ್ಣನ ಮಾರ್ಗದರ್ಶನ. ಇವತ್ತು ಅವರಿಲ್ಲ ಅಂತ ಹೇಳಿದರೆ ಈ ಮಂದಾರ ಟೀಮೇ ಇಲ್ಲ. ನಾನು ಕೆಲವರಲ್ಲಿ ಹೇಳುದಿದೆ, ದಯಮಾಡಿ ಬಂಗ ಪೂಜಾ ಸ್ಪೋರ್ಟ್ಸು ಅದು ಇದು ಅಂತ ಹೇಳುವಾಗ ನಾನು ಅದಕ್ಕೆ ಹೇಳುವ ಮಾತಿದೆ, ನನ್ನನ್ನು ಇಬ್ಬರು ಬೆಳ್ತಂಗಡಿ ತಾಲೂಕಲ್ಲಿ ನಿಲ್ಲಿಸು ಅಂತ ಹೇಳಿದರೆ ನಿಲ್ಲಿಸ್ತೇನೆ. ಒಂದು ಸುಂದರಣ್ಣ ಮತ್ತು ಹರೀಶಣ್ಣ ಯಾವಾಗ ಸಾಕು ಅಂತ ಸ್ಟಾಪ್ ಮಾಡು ಅಂತ ಹೇಳ್ತಾರೆ, ಅಲ್ಲಿಗೆ ನಾವು ಟೀಮನ್ನು ನಿಲ್ಲಿಸ್ತೇವೆ. ಅಲ್ಲಿ ತನಕ ನಮ್ಮಲ್ಲಿ ಶರೀರದಲ್ಲಿ ದಣಿವಿದ್ರೂ ಕೂಡ ಅದನ್ನು ತೋರಿಸದೆ ನಾವು ಕಷ್ಟ ಬಂದು ಟೀಮನ್ನು ಮಾಡಿದ್ದೇವೆ. ಇದಕ್ಕೆ ಪ್ರತಿಫಲ ಇದೆ, ಸಂತೋಷ ಇದೆ. ನಮ್ಮ ತಂಡದಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ, ತಂಡ ಮುನ್ನುಗ್ತಾ ಇದೆ. ಬೆಳ್ತಂಗಡಿಯಲ್ಲಿ ತಂಡ ಬೆಳೀತಿದೆ ಅಂತ ಹೇಳಿಕೆ ನನಗೆ ಸಂತೋಷ ಆಗ್ತಿದೆ. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸಮಯಕ್ಕೆ ಸರಿಯಾಗಿ ಆಗಮಿಸಿರುವಂತಹ ನಮ್ಮ ಮಾರ್ಗದರ್ಶಕರು, ಹಿರಿಯರು, ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಆರಿಕೋಡಿಯ ಧರ್ಮದರ್ಶಿಗಳು, ಅದೆಷ್ಟೋ ಭಕ್ತರ ಕಣ್ಣೀರನ್ನು ಒರೆಸಿದಂತಹ ಧರ್ಮದರ್ಶಿಗಳು, ಭಕ್ತನಾಗಿ ತಾಯಿಯ ಬಳಿ ಬಂದಾಗ ಸಂಕಷ್ಟವನ್ನು ನಿವಾರಣೆ ಮಾಡಿ ಅಭಯವನ್ನು ನೀಡಿದಂತಹ ಪುಣ್ಯಾತ್ಮರವರು. ಅಂತಹ ಎಷ್ಟೋ ಜನರ ಮನಸ್ಸಲ್ಲಿ ಕೂಡ ಇವತ್ತಿಗೂ ಕೂಡ ಹೆಸರು ವಿರಾಜಮಾನವಾಗಿ ಇರುವಂತಹ ಅಣ್ಣ ಹರೀಶಣ್ಣ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಕಾರ್ಯದ ಒತ್ತಡ, ಎಷ್ಟೋ ಫಂಕ್ಷನ್ಗಳು ಶೆಡ್ಯೂಲ್ಡ್ ಬ್ಯುಸಿ ಇದೆ ಪಾಪ, ಆದರೆ ಮಂದಾರಕ್ಕೆ ಬರದೆ ಅವರಿಗೆ ಪಾಪ ನೆಮ್ಮದಿರಲಿಕ್ಕಿಲ್ಲ. ಹರೀಶಣ್ಣ ತಮ್ಮ ಇರುವಿಕೆಯನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗುರುತಿಸಿಕೊಂಡಿದ್ದೇನೆ. ನಿಮ್ಮನ್ನು ಎಲ್ಲರ ಪರವಾಗಿ, ಮಂದಾರ ಸಂಭ್ರಮದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಶ್ರೀ ದೈವಕ್ಷೇತ್ರ ಬಡಕವಗುತ್ತು ಸಣ್ಣ ಪ್ರಾಯದಲ್ಲಿ ಒಂದು ಅರಸು ಮನೆತನದ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ನಮ್ಮ ಬೆಳ್ತಂಗಡಿ ತಾಲೂಕಿನ ಒಬ್ಬ ಸಣ್ಣ ಪ್ರಾಯದ ಯುವಕರು ಶ್ರೀಯುತ ರಕ್ಷಿತ್ ಅಜ್ಜಲರು. ಭಾರಿ ಸಂತೋಷ. ನಾನು ಇತ್ತೀಚೆಗೆ ಅವರ ಕಾರ್ಯಕ್ರಮಕ್ಕೆ ಒಂದು 3 ದಿವಸದ ಹಿಂದೆ ಹೋಗಿದ್ದೆ. ಸಂಕ್ರಾಂತಿಯ ದಿನ ಎಲ್ಲ ಜನ ಸೇರಿದ್ದಾರೆ. ಆದರೆ ರಕ್ಷಿತಣ್ಣನ ಕಾರ್ಯವೈಖರಿ ಏನು ಅಂತ ಹೇಳಿದರೆ, ಅವರೊಂದು ಮನೆ ಯಜಮಾನನಾಗಿರಲಿಲ್ಲ. ಬಂದಂತಹ ಜನರು ಹೇಗೆ ಬೆರೀತಾರೆ ಅದೇ ರೀತಿ ಇದ್ರು. ವೇದಿಕೆಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದರೆ ವೇದಿಕೆಯಲ್ಲಿ ಕೂತ್ಕೊಳ್ಳೋದಿಲ್ಲ, ಅಲ್ಲಿ ಓಡಾಡುವಂತಹ ಸ್ಥಿತಿ. ಯಾಕಂತ ಹೇಳಿದರೆ ಅವರಿಗೆ ಹೆಸರು ಬೇಡ, ಅವರಿಗೆ ಯಾವುದೇ ನಾಮ ಬೇಡ, ಅಂತ ಅವರಿಗೆ ಪ್ರಚಾರ ಬೇಡ. ನಾನೊಬ್ಬ ದೈವ ಭಕ್ತ, ನನ್ನನ್ನು ಜನರು ಇವತ್ತು ಗುರುತಿಸಿದ್ದಾರೆ. ಆ ಕ್ಷೇತ್ರದಲ್ಲೇ ನಾನು ಮುಂದುವರಿಯುತ್ತೇನೆ.
ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ಅವರು ಬಂದವರು. ರಕ್ಷಿತಣ್ಣನ ಬಗ್ಗೆ ತುಂಬ ಮಾತಾಡಲಿಕ್ಕಿದೆ. ರಕ್ಷಿತಣ್ಣ ಸಮಯಕ್ಕೆ ಸರಿಯಾಗಿ ಸೇರಿಕೊಂಡಿದ್ದೀರಿ. ಮಂದಾರ ಸಂಭ್ರಮದ ಪರವಾಗಿ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾಮದೇವ್ರವರು ಇವತ್ತು ಗುಣಪಾಲರು ಬೆಳ್ತಂಗಡಿಯಲ್ಲಿ ಇರಬೇಕು, ಒಬ್ಬ ವೃತ್ತಿ ಶಿಕ್ಷಕನಾಗಿ ಮಣ್ಣಲ್ಲಿ ನಿಲ್ಲಬೇಕು ಅಂತ ಹೇಳಿದರೆ ಕಾರಣ 2 ವ್ಯಕ್ತಿಗಳು, ಶ್ರೀಧರ್ ಜಿಬಿಡೆ ಮತ್ತು ನಾಮದೇವ್ರವರು. ನಾನು ಬಂದಾಗ ಶ್ರೀಧರ್ ಜಿಬಿಡೆ ಅವರು ಕೇಳಿದ ಮಾತೆ ಒಂದೇ, ನಿನಗೆ ಕೆಲಸ ಇಲ್ಲ ಈಗ ಕೊಡಲಿಕ್ಕೆ, ಕಾರ್ ಡ್ರೈವರ್ ಆಗ್ತೀಯಾ ಅಂತ ಹೇಳಿ. ಆದರೆ ನಾನು ಹಠ ಬಿಡಲಿಲ್ಲ, ನನಗೆ ಸೇವೆಯೇ ಬೇಕು. 2400 ರೂಪಾಯಿಗೆ ಆರಂಭದಲ್ಲಿ ದುಡ್ದೆ, ಒಂದೇ ರೂಪಾಯಿ ಪಾಪ ನಮಗೆ ಜಾಸ್ತಿ ಮಾಡಲಿಲ್ಲ, ಅವಾಗ ಹಣ ಇರಲಿಲ್ಲ. ಆದರೆ ಇವತ್ತು ಒಂದು ಭದ್ರವಾಗಿ ಊಟ ಮಾಡಲಿಕ್ಕೆ ಶಕ್ತಿ ಕೊಟ್ಟಂತಹ ಸಹಕಾರಿ ಧುರೀಣರು ಶ್ರೀಧರ್ ಜಿಬಿಡೆ ಅವರು ಮತ್ತು ನಾಮದೇವ್ರವರು. ಅವರು ನನ್ನನ್ನು ಪರಿಚಯ ಮಾಡಿಕೊಟ್ರು. ನಾಮದೇವರು ಹೇಳಿದರು, ಶ್ರೀಧರಣ್ಣ ಆಯನ ಸೇರ್ಸಲ್ಲ ಈ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಮಲ್ಪೆ ಅಂತೇಳಿ. ಏನು ಸ್ಪೋರ್ಟ್ಸ್ ಮಾಡಿದ್ರು ಮುಂಡಾಜಿಯಲ್ಲಿ ನಾಮದೇವರು ಇಲ್ಲ ಅಂತ ಹೇಳಿದರೆ ಯಾವುದೇ ಸ್ಪೋರ್ಟ್ಸ್ ಆಗುವುದಿಲ್ಲ. ಇವತ್ತು ಪಾಪ ಅಂಗವೈಕಲ್ಯ ಇದ್ದರೂ ಕೂಡ ನಾನು ಕೂಡ ಎಲ್ಲರ ಹಾಗೆ ಸಮರ್ಥ ಅಂತ ಹೇಳಿ ಅವರು ಪಾಪ ಸ್ಟೇಜಿಗೆ ಹತ್ತುವಾಗ ಕಣ್ಣಲ್ಲಿ ನಮಗೂ ಬೇಜಾರಾಗ್ತದೆ. ಯಾಕಂತ ಹೇಳಿದರೆ ಅವರ ಸಪೋರ್ಟ್ ಇದೆ, ನಮ್ಮನ್ನು ಎಷ್ಟೋ ಬೆಳೆಸಿದ್ದಾರೆ. ಹಾಗಾಗಿ ನಾಮದೇವರು ನಮ್ಮನ್ನು ತಿದ್ದಿ ಬೈದಿದ್ದಾರೆ, ಜೋರು ಮಾಡಿದ್ದಾರೆ, ಗಲಾಟೆ ಮಾಡಿದ್ದಾರೆ. ಆದರೆ ಮರುದಿವಸ ನಮ್ಮಲ್ಲಿ ಪ್ರೀತಿಯನ್ನು ತೋರಿಸಿದ ನಮ್ಮ ದೊಡ್ಡಣ್ಣವರು ನಾಮದೇವಣ್ಣ ಯಂಗ್ ಚಾಲೆಂಜರ್ಸ್ ಕ್ರೀಡಾ ಸಂಘ ಎನ್ನುವಂತಹ ಒಂದು ಸಂಘವನ್ನು ಬೆಳೆಸಿ ಸಂಚಾಲಕತ್ವವನ್ನು ವಹಿಸಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಅಲ್ಲ ರಾಜ್ಯದಲ್ಲೇ ಹೆಸರು ಗಳಿಸಿದಂಥ ಒಂದು ಸಂಘ ಅದು ಯಂಗ್ ಚಾಲೆಂಜರ್ಸ್. ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ಆಲ್ ಕ್ರೆಡಿಟ್ ಗೋಸ್ ಟು ಸುಂದರ್ ರೈ ಮಂದಾರ. ನಮಗೇನಿಲ್ಲ, ಯಾಕಂತ ಹೇಳಿದರೆ ಅವರ ಮಾರ್ಗದರ್ಶನ, ಆಶೀರ್ವಾದ. 28 ವರ್ಷದ ಸಂಬಂಧದಲ್ಲಿ ಒಂದೇ ಒಂದು ದಿನ ಗುರುವಿಗೆ ಒಂದು ಮಾತನ್ನು ಹೇಳಿ ಆ ಗುರುವಿನ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ ನಾನು. ಅವರ ಬಾಯಿಂದ ಒಂದು ಕಪ್ಪು ಚುಕ್ಕಿಯ ಮಾತುಗಳನ್ನು ನಾನು ಕೇಳಿಕೊಳ್ಳಿಲ್ಲ. ನನ್ನಿಂದ ಅವರು ಒಂದು ಮಾತನ್ನು ಇಷ್ಟ ತನಕ ಅವರು ಹೇಳಿದ ಮಾತಿಗೆ ನಾನು ತಲೆಯಾಡಿಸಿದ್ದೇನೆ ಹೊರತು ಒಂದು ದಿನ ನಾನು ಎದುರುತ್ತರ ಮಾತಾಡಿದವಲ್ಲ. ಈಗಿನ ಯುವಕರಿಗೆ 4 ದಿನ ವೇದಿಕೆ ಬಂದಾಗ ಮತ್ತೆ ನಾನೇನೋ ಎನ್ನುವಂಥದ್ದು ಕೂಡ ಅರಿವಾಗುವುದಿಲ್ಲ. ಹಾಗಾಗಿ ಅಂಥವರನ್ನು ನಾನು ಪಡೆದಿದ್ದೇನೆ, ನನ್ನ ಜೀವನದ ಪುಣ್ಯ. ಸುಂದಣ್ಣ, ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸೇರಿದ ಸರ್ವರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಪ್ರಚಾರ ಮಾಡಲಿಕ್ಕೆ ಬಂದವರು ಶ್ರೀಯುತ ಸೂರಜ್ ಶೆಟ್ಟಿ, ಮಂಗಳೂರು. ನೀವೆಲ್ಲ ಕೇಳಿದಿರಿ ಸೂರಜಣ್ಣನ ಬಗ್ಗೆ, ಯೂಟ್ಯೂಬರ್, ಪ್ರಸಿದ್ಧ ಯೂಟ್ಯೂಬರ್. ಒತ್ತಡ ಸುಂದಣ್ಣನ ಮಾತಿಗೆ ಮನೆದು, ನನ್ನ ಮಾತಿನ ಪ್ರೀತಿಗೆ ತಲೆಬಾಗಿ ಬಂದಿದ್ದಾರೆ ಸೂರಜಣ್ಣ ಮತ್ತು ಅವರ ತಂಡ. ಸೂರಜಣ್ಣ, ಈ ಕಾರ್ಯಕ್ರಮವನ್ನು ಇನ್ನಷ್ಟು ಮೆರುಗುಗೊಳಿಸಬೇಕು. ಅದು ನಿಮ್ಮಂಥ ಸಾಮಾಜಿಕ ಮಾಧ್ಯಮದವರಿಂದ ಮಾತ್ರ ಸಾಧ್ಯ. ನನ್ನಂತಹ ಗ್ರಾಮೀಣ ಪ್ರದೇಶದ ಟೀಮನ್ನು ಮತ್ತೊಂದು ಸಲ ನಿರಂತರವಾಗಿ ನಾಟಕ ಪ್ರದರ್ಶನ ಸಿಗುವಲ್ಲಿ ನಿಮ್ಮ ಪ್ರಯತ್ನ ನಮಗೆ ಇದೆ. ಅದಕ್ಕೆ ನಮ್ಮ ಸಂಪೂರ್ಣ ಪ್ರಯತ್ನ ತಂಡದ್ದು ಕೂಡ ಇದೆ. ಖಂಡಿತ ನಿಮ್ಮ ತಂಡವನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಸೇರಿ ಇರುವಂತಹ ಸರ್ವರು, ಸುಂದಣ್ಣನ ಶ್ರೀಮತಿಯವರು, ಅವರ ಮಕ್ಕಳಿದ್ದಾರೆ, ಅವರ ಅಕ್ಕನ ಮಗಳು ಅವರು ಇದ್ದಾರೆ, ತಮ್ಮನ್ನು ಕೂಡ ಇದೆಲ್ಲ ನಮ್ಮ ಮಂದಾರ ಕುಟುಂಬ. ನಾನು ಯಾರ ಹೆಸರನ್ನು ಬಿಟ್ಟು ಹೋದ್ರು ಕೂಡ ಯಾರ ಹೆಸರು ಬಿಟ್ಟು ಹೋದ್ರು ಕೂಡ ದಯವಿಟ್ಟು ಬೇಜಾರು ಮಾಡದೆ ಮಂದಾರ ಸಂಭ್ರಮದಲ್ಲಿ ನೀವೆಲ್ಲ ಕುಟುಂಬಸ್ಥರಾಗಿ ಭಾಗವಹಿಸಿದ್ದೀರಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆಯನ್ನು ಯಾಚಿಸಿಕೊಂಡು ದೀರ್ಘವಾದ ಸ್ವಾಗತ ಪ್ರಾಸ್ತಾವಿಕ ಮಾತನ್ನು ಮಾತಾಡಿದ್ದೇನೆ. ತಮ್ಮನ್ನ ಎಲ್ಲರನ್ನ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಮಾಮಾಯಿ ಅಪ್ಪೆಲ್ಲ ಚಾಮುಂಡೇಶ್ವರಿ ಇಲ್ಲ ಒಂಜಿ ಅಂಡಲ ಪುದರ್ ಬೇತೆ ಪುದರ್ ನಮ್ಮ ಸುಗಿಪುವ ಅಂಚನೆ ಚಾಮುಂಡೇಶ್ವರಿ ಅರಿಕೋಡಿದ ಅಪ್ಪೆನ ನೆವರಿಕೆ ಮಲ್ತೊಂದು ಧರ್ಮದರ್ಶನ ಅಂಚಿನ ಹರಿಶಣ್ಣ ಆರ್ ಧರ್ಮದರ್ಶನ ಅಂಡಲ್ಲ
ಎಂಕ್ಲಿಗೆ ಒಂಜಿ ಹೆದ್ದಿನ ಒಂಜಿ ಅಪ್ಪನ ಮಗೆ ಬಂದು ಮಂಚಿನ ಅಣ್ಣಲ ಅವಿನಾಭಾವ ಸಂಬಂಧ ಆರು ಕ್ಷೇತ್ರಗ ಧರ್ಮದರ್ಶಿ ಅಂಡ್ ಎಂಕಲೊಟ್ಟಿಗೆ ಒಡ ಹುಟ್ಟಿನ ಒಂಜಿ ಅಣ್ಣೆ ಸಮಾನ ಅಂಚನೆ ವೇದಿಕೆದ ಮೆತ್ತರ ಮೆಡಿಪುನಂಚಿನ ಮಾತೆರ್ನಲ್ಲ ಉದರ್ನ ನನ್ನೊಂಜಿ ಬೆಡಕಾಯಿ ಗೊತ್ತದ ಅಣ್ಣೆರ್ಲೊಲ್ಲೆ ರಕ್ಷಿತಣ್ಣೆಲ್ಲ ಅಂಚದ ಮಾತೆರ್ಲ ವಿನುತಕ್ಕ ಮಾತೆರ್ನ ಪುದರ್ನ ಎನ್ನ ಮನಸ್ಸುಡು ಲೆತ್ತೊಂದು ನಿಗ್ಲೆಗೆನ್ನ ತರೆನ ಬಗ್ಗಾದು ಅಂಚನೆ ಮಂದಾರ ಸಂಭ್ರಮ 2026 ಬತ್ತಿನಂಚಿನ ವೇದಿಕೆಡು ಸನ್ಮಾನ ಗೆದ್ದನ್ನಂಚಿನ ಹಿರಿಯಕ್ಲು ಅಂಚನೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಈ ಸಮಾಜದ ಈ ಪರಿಸರದ ಬೇತೆ ಬೇತೆ ಮರಗಿಂಡಿ ಕೆಲಸ ಕಾರ್ಯ ಮಲ್ತದು ಎಂಕಲ್ನ ಈ ಪಾತೆರಗು ಅಂಚನೆ ಮಂದಾರ ಸಂಭ್ರಮಗು ಒಂಜಿ ಬೆರಿಸಾಯ ಕೊರಪುನಂಚಿನ ವೇದಿಕೆದ ಎದುರುಡಿಪ್ಪುನಂಚಿನ ಮಾತ ಬಂಧು ಬಾಂಧವರೆಗೂ ತರೆಬಗ್ಗಾದ ಬೆರಿಬಗ್ಗಾದ ಅರ್ತಿ ಬಿತ್ತಿದ ಒಡಲ ಸೋಲೈತು ಸೊಲ್ಬೆಲ್ ಬಂದಲೆ ಎಂಕಲ ಗುಣಪಾಣಲ್ನಗ್ಲ ಒಂಜಿ ಭಾರಿ ಅವಿನಾಭಾವ ಸಂಬಂಧ ಒಂಜಿ ಕಾಲೇಜ್ 3 ವರ್ಷ ಒಟ್ಟುಗಿತ್ತಿನಂಚಿನ ಸೈನ್ಸ್ ಫಿಲಮ್ ಇತ್ತಿನಂಚಿನ ಒಂಜಿ ಅವಿನಾಭಾವ ಸಂಬಂಧ ಒಂಜಿ 23 ವರ್ಷದ ಈ ಸಂಬಂಧ ಇನಿಕ್ಲ ಭದ್ರವಾದ ನಾತಿ ಇಪ್ಪುನಾಡೆ ಮುಟ್ಟ ಇಂಕಲ ಜೋಕ್ಲೆ ಮುಟ್ಟ ಆ ಸಂಬಂಧ ಅಂಜನೆ ಇಟ್ಕೊಂಡು ಅಂಚನೆ ಸುಂದರ ರೈ ಮಂದಾರ ಅನ್ನೊಟ್ಟಿಗೆ ಇಂಕ್ 21 ವರ್ಷದ ಸಂಬಂಧ ದಯಪಂಡಿನ ಅಜ್ಜನೆಲ್ಲ ಕೆದುಂಬಾಡಿ ಕುಂಬ್ರಡ್ ಯಾನು ಸುಂದರಣ್ಣೆ ಸುಭಾಷ್ ಅಣ್ಣೆ ವಿಲ್ಸನ್ ಸುಮಾರು ಜನ ಸುಲ್ಲಣ್ಣೆನ್ನ ಕಜಿನ್ ಪೂರ ಇಂಗಳೊಟ್ಟಿಗೆ ವಾಲಿಬಾಲ್ ಗುಬ್ಬೊಂದಿತ್ತ ಆನೆ ಹೆಂಗ್ ಗೊತ್ತಿಜ್ಜಾಂಡು ಸುಂದರಣ್ಣ ಈತೆಡ್ಡೆ ಕಲಾವಿದೆ ಪಂಡದು ಐದು ದುಃಖ ಗೊತ್ತಾಂಡು ಪರಂಡದಾನೆ ಪರ್ ಜಿಂಡದಾನೆ ಪರ್ ಬರದು ಮನದಾನಿ ಮಂಡೆ ಮಾತ ಬೇನೆ ಅಂದು ಇಂಗ್ಲಿ ಕಾರ್ಯಕ್ರಮಕ್ಕೆ ನಮ್ಮ ಇಡೀ ತುಳುನಾಡದ ಪೆರ್ಮೆದ ಪುದರ್ನ ವಿಶ್ವವಿಖ್ಯಾತಿ ಮಲ್ದಿನಂಚಿನ ಧನಲಕ್ಷ್ಮಿ ಪೂಜಾರಿ ಸುರತ್ಕಲ್ದಾರ ಅದೇಕ ಸುರತ್ಕಲ್ ಅದೇ ಅಂದು ಹೆಮ್ಮೆಯ ಕ್ರೀಡಾಪಟು ಎಂಕಲ್ ಕಬಡ್ಡಿ ಪ್ಲೇಯರ್ ನಾಮದೇವ್ ಸರ್ ಕೃಷ್ಣನ್ ಸರ್ ಈ ವೇದಿಕೆ ಬತ್ತಿನಿಗೆ ಅನ್ವರ್ತಾಂಡ ಅಕ್ಕ ಇರುವತ್ತಿನ ಖಂಡಿತವಾದಲ್ಲ ಭಾಗ್ಯ ಸೌಭಾಗ್ಯದೊಟ್ಟಿಗೆ ಇರು ಬತ್ತಿನ ಪರಮ ಭಾಗ್ಯ ಎಂಕಲ್ಲ ಮಂದಾರ ಸಂಭ್ರಮವೋ ಸಂಭ್ರಮ ಅಕ್ಕ ದಯಪಂಡ ಎಂಕಲ ತುಳುನಾಡದ ಪುದರ್ಡ್ ಇಡೀ ದಕ್ಷಿಣ ಭಾರತದ ಏಕೈಕ ಕ್ರೀಡಾಪಟು ತುಳುನಾಡದ ಪುದರ್ನ ಮಿತ್ತುಕೊಂಡು ಇತ್ತು ನಾವು ಎಂಕಲ ಧನಲಕ್ಷ್ಮಿ ಎಂಕಲ ಮೆಕ್ತಿ ಅಂಚಾದ ಹಿರೇಗ್ಲ ಸ್ವಾಗತ ಅಕ್ಕ ಅಂಚಾದ ಬಾರಿ ಒಂದು ಪೊರ್ಲುದ ಕಾರ್ಯಕ್ರಮ ಆ ತರ ಹಿಡಿದು ಈ ತಾರೆ ಮುಟ್ಟ ಏರ್ನ ಪುದರ್ ಬಂಡಲ ಕಮ್ಮಿ ಏರ್ನ ಬಗ್ಗೆ ಸಾಧನೆಲ್ಲ ಬಂಡಲ ಕಮ್ಮಿ ದೂರದ ಶಿಂಗಿ ತುಳುಬರ್ನರಿಗೆ ಬಚ್ಚಾವ್ ಅಂಚಾದ ಮಾತಿರಲ್ಲ ಅಂಚನೆ ಎಂಕಲ್ನ ಪಾತಿರಗೆ ಕೊಂಡೆ ಕೆಬಿಯಾದ ಕುಲ್ದಿನಂಚಿನ ನಿಗ್ಲ ಸಹಕಾರ ಸಾಕಾಯಡು ಅಂಚನೆ ನಿಗ್ಲ ಮಲ್ಲ ಮನಸ್ಸುಡು ಏರಡ ಪನ್ನುಲಿ ಬಂಡ ಸುರುಕುದಲ್ಲ ಬಂಗ ಅಂಡ ಅಮ್ಮಡ ಪನ್ಪ ಇಜಿನ ಅಪ್ಪಡ ಪನ್ಪ ಐದು ದುಃಖ ಈ ಸಮಾಜಡು ಎಡೆ ಕೆಲಸ ಕಾರ್ಯ ಮಲ್ಪುನಂಚಿನ ದೇವರನ್ನು ಬಿಡುದು ಬನ್ನಿಯನು ದೇವರಡು ಮಾತಿರ್ಲ ಓ ದೈವನೇ ಓ ದೇವನೇ ಬನ್ಪ ಅಂಚಾದ ಈ ಸಮಾಜಡು ಎಡ್ಡೆಡ್ಡೆ ಕೆಲಸ ಕಾರ್ಯ ಮಲ್ಪುನಂಚಿನ ಹರಿಶಣ್ಯರು ಧರ್ಮದರ್ಶ ರಕ್ಷಿತಂಚನೆ ಮಸ್ತು ಜನ ಉಳ್ಳರು ಈ ಸಮಾಜದ ಕೆಲಸ ಕಾರ್ಯ ಮಲ್ಪುನ ಅಗ್ರಡ ಪನು ನಮ್ಮ ಬಂಗ ಅಂಚಾದ ಏರಡ ಇಂಚಿನ ಬಂಗ ಉಂಡ ಏರೇರಿಗೆ ಮನಸ್ಸು ಇಂಚಿನ ಒಂದು ಬೇನೆ ಉಂಡ ಐ ನಮ್ಮ ಉಲಯ ದೀಂಡ ಬಂಗ ನಂಗೆ ಐಕ್ ಊಲ ಪರಿಹಾರ ದಿಕ್ಕುಜಿ ಅಂಚಾದ ಈ ಮರಗಿಳ್ಳಿ ಕೆಲಸ ಕಾರ್ಯ ಮಲ್ಪನ ಬೇತೆ ಬೇತೆ ಜನಕ್ಕಳ್ಳ ಎಡ್ಡೆ ಸಾಧನೆ ಮಂತ್ರ ಹಿರಿಯ ಕ್ರೀಡೆ ಪಂಡ ಖಂಡಿತವಾದಿಲ್ಲ ಏರೇರಡು ನಮ್ಮ ಬಂಗನ ಪರಳಿ ಪನ್ಪುನೆ ನಿದರ್ಶನ ಅಂಚಾದ ಈ ಒಂಜಿ ಎಡ್ಡೆ ಕಾರ್ಯಕ್ರಮಕ್ಕೆ ಬತ್ತಿನ ಅಂಚಿನ ಹಿಂಗೆಲ್ಲ 1 ಗ್ರಾಮ್ ಗೋಲ್ಡ್ ಅಣ್ಣೆಲ್ಲ ವೈದ್ಯರು ಅರೆಗ್ಲ ಸ್ವಾಗತ ಅಣ್ಣ ಅಂಚಾದ ಬತ್ತಿನಂಚಿನ ಮಾತಿರೆಗ್ಲ ಮಾಯದ ತುಡರ್ ಇನಿ ಒಂಜಿ ನಾಟಕಲ್ಲ ಮುಡ್ದು ಬರೋಂಡು ಬುಲ್ಪು ಗ್ರಾಮ ಸೀಮಿತ ಮಟ್ಟದ ವಾಲಿಬಾಲ್ ಪಂದ್ಯಾಟಲಾಂಡು ಪುಲ್ಲುದ ಕಾರ್ಯಕ್ರಮ ಜಾಸ್ತಿ ಪಾತಿರಜಿ ಕಾರ್ಯಕ್ರಮದ ಒತ್ತಡ ಅಂಚಾದ ಮಂದಾರ ಸಂಭ್ರಮ 2026 ಖಂಡಿತವಾದಲ್ಲ ಮನಪೂರ್ವಕವಾದ ಶ್ರದ್ಧೆಡು ಭಕ್ತಿಡು ಈ ಕಾರ್ಯಕ್ರಮ ಅರ್ಪಿತ ಆತನ ಈ ಸಮಾಜವು ಯಾನು ಪಂಪಿ ಬಂಟೆ ಬಲಿಪುನಗ ನಮ್ಮ ಪಂಪಿ ವಿಪುನಗ ಮೈಮೆದ ಮಾಯೆ ನೆಲಟ್ಟು ನಲಿಪುನಗ ಖಂಡಿತವಾದಲ್ಲ ನಮ್ಮ ಊರದ ಮಾತ ಸಪರಿವಾರ ದೈವ ದೇವರಿ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಲ್ತಿರು ಸರಳತೆ ಸಜ್ಜನಿಗೆ ಏತ್ತು ಭಂಗ ಎತ್ತಿಲ್ಲ ಒಂಜಿ ತಂಡನು ಕಟ್ಟದು ಇನಿಯಾನಗ ಪ್ರವೀಣ್ ಮುಂಡಾಜಲೆನ್ನ ಭಾರಿ ಒಂದು ಅವಿನಾಭಾವ ಸಂಬಂಧ ಇಂಗಲ್ನ ಗರಡಾಡಿದ ಪ್ರವೀಣಣ್ಣಿ ಅಂಚನೆ ಸುಮಾರು ವರ್ಷದ ಇಂಕಲ ಒಟ್ಟಿಗೆ ವಾಲಿಬಾಲ್ ಬಂದಿತ್ತ ಅಂಚನೆ ಗುಣಪಾಲನೊಟ್ಟಿಗೆ ಅದನ್ನ ಶ್ರೀಮತಿ ಚೇತನಕ್ಕಲ್ಲ ಒಂಜಿ ಎಡ್ಡೆ ಒಂಜಿ ಮಂದಾರ ಪಂಪುನ ಒಂಜಿ ಸಂಸಾರ ಮಂದಾರ ಪಂಪುನವು ಈ ಸಮಾಜದ ಒಂಜಿ ಶಕ್ತಿ ಮಂದಾರ ಪಂಪುನವು ಒಂಜಿ ಭಂಗಡು ಒಂಜಿ ಕಲಾವಿದನ ಒಟ್ಟು ಮಲ್ತದು ಈ ಸಾಮಾಜಿಕ ಪರಿವರ್ತನೆ ಇಜಿನ ಸಮಾಜಗೆ ಎಡ್ಡೆ ಸಂದೇಶ ಕೊರ್ಪುನ ತಂಡ ಇತ್ತಿನಂಡ ಅವು ಮಂದಾರ ತಂಡ ಆಗ್ಲಿಗೆ ಏತ್ ಅಭಿನಂದನೆ ಪಂಡಲ ಕಮ್ಮಿ ಆಗ್ಲಿನ್ನ ಮನಸ್ಸುದನ್ನ ಒಡಲ್ದ ಶ್ಲಾಘನೆಗೆ ಹರಿಯರಪನೊಂದು ಮಂದಾರ ಸಂಭ್ರಮ 2026 ಕಾರ್ಯಕ್ರಮ ಸೃಷ್ಟಿಗೆ ಅತ್ತಿ ಅವು ನಮ್ಮ ತುಳುನಾಡದ
ಕಲಾವಿದರು ಮಲ್ಪುನಂಚಿನ ಬದುಕದ ನಾಡಿ ಆವಡ್ ಸಮಾಜಗಡ್ಡೆ ಸಂದೇಶ ತಿಕ್ಕಡ್ ಪಂಡದು ಈ ಕಾರ್ಯಕ್ರಮಕ್ಕೆ ಮಾತೆಲ್ಲ ಒಟ್ಟಾದ ಸಾಕಾರ ಮಲ್ಪಡು ನನಾತ್ ಏರಡ ಪನುಲಿ ಪಂಪುನಂಚಿನ ನಾಟಕಲ ನನಾತ್ ರಂಗೇರಡು ಸಮಾಜಗಡ್ಡೆ ಸಂದೇಶನ ಕೊರಡು ಬತ್ತಿನಂಚಿನ ಮಾತೆರೆಗ್ಲ ಮಂದಾರ ಸಂಸಾರದೊಟ್ಟಿಗೆ ಮಂದಾರ ಸಂಸಾರ ಪಂಡ ಸುಂದರ ಸುಂದರ ಅಂಡುಳ್ಳೇರು ಅಂಚಾದ ಪುರ್ಲು ಉಂದವು ಅಂಚಾದ ಮಂದಾರ ಇಂಚ ಮನಸ್ಸಿಡ್ಡೆನ ಅಂಚನಾಗ್ಲ ಕಾರ್ಯಕ್ರಮಲ ಪುರ್ಲಾತನ ಪಂಡ್ರ ಹಿಂಗೆ ಪೆರ್ಮೆ ಒಂದು ಬತ್ತಿನಂಚಿನ ಮಾತಿರೆಗ್ಲ ಅಂಚಿನ ಕಾರ್ಯಕ್ರಮ ಸಹಾಯ ಬತ್ತದು ಪೋಯಿನಂಚಿನ ಮಾತಿರೆಗ್ಲ ಆ ದೈವದೇವ ನಾತ್ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿ ಕೊಟ್ಟು ಪಂಡದು ಮಾತಿರೆಗ್ಲ ಎಡ್ಡೆ ಅವಡಣ್ಣ ಸಕಲವು ಕೃಷ್ಣಾರ್ಪಣ ಮಸ್ತು ಕೃಷ್ಣಂ ವಂದೇ ಜಗದ್ಗುರು ಜೈ ಶ್ರೀರಾಮ್ ಜೈ ಭಾರತ್ ಮಾತೆ ಸೋಲ್ಮೆರಣ್ಣ. ನಮಸ್ತೆ ಸಿಹೆ ಮಹಾಮಾಯಿ ಶ್ರೀ ಪಿಟಿ ಸುರವಂದಿತಿ ಶಂಖಚಕ್ರ ಕಥಾ ಶ್ರೀಯಾಸ್ತ ಮಹಾಲಕ್ಷ್ಮಿ ನಮೋಸ್ತು ಶ್ರೀ ಶೈಲರಜತನೈ ಚಂಡಮುಂಡ ನಿಶೋಧಿನಿ ಮೃಗೇಂದ್ರ ವಾಹನಂ ತುಭ್ಯಂ ಚಾಮುಂಡಯೇ ಸುಮಂಗಲಂ. ಪ್ರಥಮವಾದ ಗ್ರಾಮದೇವರಿ ಸೋಮನಾಥೇಶ್ವರನ ಪಾದಚರಣಗೂ ತರೆತಕ್ಕ ಒಂದು ಅಂಚನೆ ಅಮ್ಮನ ರೂಪೊಡಿತನಂಚಿನ ಈ ಮಣ್ಣದ ಶಕ್ತಿ ಮಾರಿಗುಡಿತ ಅಮ್ಮಣ್ಣ ದುಂಬುದಿ ಒಂದು ಈ ಜಾಗದ ಪ್ರತಿಯೊಂದು ದೈವ ಶಕ್ತಿಗಳನ್ನ ಪ್ರಾರ್ಥನೆ ಮಂತೊಂದು ಇನ್ನಿತ ದಿನಟು ಮಂದಾರ ಸಂಭ್ರಮ 2026 ಈ ಪವಿತ್ರವೈನಂಚಿನ ವೇದಿಕೆಡಿಪಣಂಚಿನ ಮಾಂಥ ಗಣ್ಯರೆ ಮುಖಂಡರೆ ಮಾನ್ಯರೆ ಮುಂಭಾಗಡಿಪಣಂಚಿನ ಮಾಂಥ ಆತ್ಮೀಯ ಬಂಧು ಮಿತ್ರರೇ ಅಂಚನೆ ಕಲಾ ಪ್ರೇಕ್ಷಕರೇ ಕಲಾಭಿಮಾನಿಗಳೇ ಕಲೆ ಮಾಂತ್ರಾಟಲ ಉಪ್ಪುಂಡು ಪಂಡ ಅವಿನಂಜಿ ಕಲೆನಿ ಒಂಜಿ ವಿಭಿನ್ನ ರೀತಿಯ ತೋಜಪಣಂಚಿನ ವೇದಿಕೆ ಎತ್ತನಂಡ ಅವು ಕಲಾವಿದರ ಒಂಜಿ ಶ್ರಮ ಎಟ್ಲ ಮುಖ್ಯವಾದ ಮನಸ್ಸಿನ ಒಬ್ಬೊಂಜಿ ರೀತಿಯ ಬೇಣೆ ಎತ್ತನಲ್ಲ ಆ ಮೂಜಿ ಗಂಟೆದೊಂಜಿ ವಿಶೇಷವಾದ ಪ್ರದರ್ಶನಡು ಒಬ್ಬೊಂಜಿ ರೀತಿಯ ಮನಸ್ಸದಲ್ಲಿದ್ದ ದುಃಖವನ್ನು ತೋಜ ಒಂದೇ ಸಾವಿರ ಜನಕ್ಕೂ ವಿಶೇಷವಾದ ಮನೋರಂಜನೆಯನ್ನು ಕೊರ್ಪಣಂಚಿನ ವಿಚಾರಡು ತನ್ನ ಪ್ರತಿಭೆಯನ್ನು ವೇದಿಕೆಯನ್ನು ಕೊರ್ಪಣಂಚಿನ ಕಲಾವಿದರಿಗೆ ಏನು ವಿಶೇಷವಾದ ಆರಿಕೋಡಿದ ಅಮ್ಮನ ಪರವಾದ ವಿಶೇಷವಾದ ಅಭಿನಂದನೆಯನ್ನು ಕೊರೋದು ಇತ್ತೆ ಮಂದಾರ ಕಲಾವಿದರಲ್ಲ ಬೇತೆ ಬೇತೆ ವೃತ್ತಿರುಪ್ಪೇರು ಶಿಕ್ಷಕರುಳ್ಳೇರು ವಕೀಲರುಳ್ಳೇರು ಅಥವಾ ಚಾಲಕ ವೃತ್ತಿ ಬೇತೆ ಬೇತೆ ಉದ್ಯೋಗಡಿತ್ತೇರ್ನಲ್ಲ ಒಂಜಿ ಕಲೆಗೆ ಪ್ರೋತ್ಸಾಹ ಕೊರೊಂದು 2017 ಪ್ರಾರಂಭ ಆಯ್ನಂಚಿನ ಆಣಿದ ಪಾಡನಂಚಿನ ಬಿತ್ತು ನಾವು ಮಾಂತೆರ್ಲ ಇನ್ನಿತ ದಿನಟು ಪೋಷಣೆ ಮಂತದ್ದು ಇಂಥ ದಿನಟು ಒಂಜಿ ತಾಲೂಕು ಜಿಲ್ಲಾ ಮಟ್ಟಡಿ ಆ ಮರ ಹತ್ತು ಬುಲೆ ಇದನ್ನು ನನಲ ಮರ ಮಾಂತ್ರತ್ತು ಆಯ್ತು ಸಾವಿರ ಜನಕ್ಕೂ ನಿತ್ಯ ನೆರಳು ಕೊರಪಂಚಿನ ಸತ್ತಿನ ಆ ಮರ ಆ ಕಲಾವಿದರ ತಂಡ ಕೊರಡು ನನಾತ್ ನಮ್ಮ ಈ ಊರು ಮಾಂತ್ರತ್ ತಾಲೂಕು ಮಾಂತ್ರತ್ ಜಿಲ್ಲೆ ಮಾಂತ್ರತ್ ರಾಜ್ಯ ಅಂತಾರಾಷ್ಟ್ರ ಮಟ್ಟಲ್ಲ ಅಗ್ಲಿಗೆ ಪ್ರೋತ್ಸಾಹ ಅಗ್ಲ ಪ್ರದರ್ಶನಗೂ ಬೆಂಬಲ ಇತ್ತಿಕ್ಕಾಡು ದಯಪಂಡಾಗ ಉಭಯಂಜರಿತ ಕಾರ್ಯಕ್ರಮಲ್ಲ ಕಲೆಗೆ ಪ್ರೋತ್ಸಾಹ ಕೊರ್ಪಣೆ ಇರ್ಕೊಂಡ ಪ್ರೇಕ್ಷಕರು ಒಂಜಿ ಅಗಲಿ ಅಭಿನಯ ಮಂತನೆಗೆ ನಮ್ಮ ಅಗಲ ಪಿರಾರ್ದು ಪೋತು ಅಗಲಿಗೆ ವಿಶೇಷವಾದ ಅಗಲನ ಬೆರಿಟಿ ರಕ್ಷಣೆ ಕೊರದು ಒಂಜಿ ಬೆರಿ ತಟ್ಟದ ಪ್ರೋತ್ಸಾಹ ಕೊರ್ಪಣ ಮಂಡ ಪ್ರೇಕ್ಷಕರೇ ಅಂಚನೆ ಇನ್ನಿತ ದಿನಟು ಒಂಜಿ ಹೊಸ ನಾಟಕ ಏರೆಡಪ್ಪನೋಡು ಪಂಪಣಚಿನ ನಮ್ಮ ಮಾಂತೆರ್ಲ ಇನ್ನಿತ ದಿನಟು ಅವನೇ ಶೀರ್ಷಿಕೆಯನ್ನು ಬಿಡುಗಡೆ ಮಂತ ಈ ನಾಟಕ ಸಮಾಜಕ್ಕೆ ಸಂದೇಶ ತಿಕ್ಕಡೆ ಅಂಚನೆ ಕಲಾವಿದರನ್ನ ಈ ಪ್ರತಿಭೆಗಳ ರಾಜ್ಯಡು ವಿಶೇಷವಾದ ಪ್ರೋತ್ಸಾಹ ತಿಕ್ಕಡೆ ಅಂಚನೆ ನಿಗಲ್ ಮಾಂತೆರೆಗಳ ಆ ದೇವಿ ಚಾಮುಂಡೇಶ್ವರಿ ಅನುಗ್ರಹ ಆರೋಗ್ಯ ಅಭಿವೃದ್ಧಿ ಕೊರಡೆ ಅಂಚನೆ ನಿಗಲಿಗೆ ಮಾಂತ್ರೆಗಳ ಸುಖ ನೆಮ್ಮದಿ ತಿಕ್ಕಡೆ ಮಾಂತ್ರೆಗಳ ಸೊಲ್ಮೇಲೆ ಉಲ್ಪ ಮಾತ ನಮ್ಮನ ದೈವದೇವರನ್ನ ಕೆಲಸಲಾಪನ ಅಲ್ಪ ನಮ್ಮ ಉಲ್ಲಾಪಂಡ ಹೆಚ್ಚು ಪಾತೆಲ್ಲ ಬೋಪಜಿ ಅದಕ್ಕೆ ಈ ಉದ್ದೇಶಕ್ಕೋಸ್ಕರ ಏನು ಸೆಂಟ್ರಲ್ ಸ್ಕ್ವಾಡ್ ಇದ್ದೆ ಡೆಲ್ಲಿలో ಯೂಪಿಡಿತ್ತೆ ಉತ್ತರ ಪ್ರದೇಶ ಹಿಂಗೆ ಬಾ ಮಾತನ ದೈವದ ಅದಕ್ಕೋಸ್ಕರ ಪೂರ್ಣ ಪ್ರಮಾಣದ ದೈವದೇವರನ್ನ ಸೇವೆಗೆ ನಮ್ಮ ಜತ್ತದ ಬೇರೆ ಕಡೆ ಇಟ್ಲ ಅಂಚನೆ ಉಲ್ಪ ಮಾತ ದೈವದೇವರನ್ನ ಸೇವೆ ಪಂಡಲ್ಪ ನಮ್ಮ ಉಲ್ಲಾಪನ ಪಂಚಿನ ಪಾತ್ರ ಪಡೋದು ಮಕ್ಕಳು ಇಂಜಿನ ಮಾತ ನಮ್ಮ ಗುಣಪಾಲಣ್ಣೆ ಮುರಣೆ ಹೆಂಗೆ ಇಚ್ಚಪ್ಪ ಪರಿಚಯ ಏನಾರು ಆರ್ನೊಂಜಿ ಆ್ಯಕ್ಟಿವ್ ಇಂಚ ಉಳ್ಳೇರು ಪನ್ಪನವೆನೆಗಳು ತೂದು ನನಾತ್ ವಿಷಯದಲ್ಲಿ ಕಲ್ಪರ ಉಂಡು ದಯಪಂಡ ಆರು ಬಾರಿ ವ್ಯವಸ್ಥೆ ಐತದ ಈ ಆ್ಯಕ್ಟಿವ್ಗೂ ಬರ್ತದ ನಾ ರತ್ತ ಇದು ಸಾಧನೆ ಮಲ್ದೆ ನಾ ರತ್ತು ಕಷ್ಟಡೇ ಬರ್ತದೆ ಈ ಸಾಧನೆ ಮಲ್ತಿದ್ದೇವೆ ಆ ನಿಜವಾದ ಎಂಗ್ಲಿಗೆ ಮಾರ್ಗದರ್ಶಕರು ಪಂಡಂದ ತಪ್ಪಾವಂತೆ ನನಾತ್ ಬಿನ್ನೇರು ನಮ್ಮ ವೇದಿಕೆ ಡಿಪ್ಪಿನಕ್ಲು ಪಾತೆರ್ಲ ಗುಳ್ಳೇರು
ಜನಕಲೆ ಮುಖ್ಯವಾದ ಸುಂದರಣ್ಣನ ಒಂಜಿ ನಾಟಕಲ್ನ ತೂರ ಕಾತರತೆರು ಕಾತೊಂದಿಪ್ಪುನ ಚಿತ್ತ ಸಂದರ್ಭ ಹೆಚ್ಚಿ ಪಾತ್ರಂದೆ ಪೂರಕ್ಲೆಲ್ಲ ಶುಭಾವಾಡ ಪಂಚಿತ ಒಂಜಿ ಶುಭ ಹಾರೈಕೆಯನ್ನು ಮಂತು ನಿನ್ನ ಪಾತ್ರ ಮುಕ್ತಾಯ ಮಾಡ್ತಾರೆ. ಥ್ಯಾಂಕ್ ಯು. ಮಂದಾರ ಸಂಭ್ರಮ ಈ ಕಾರ್ಯಕ್ರಮ ಬಹುತೇಕ ಗುಣಪಾಲರು ಮುಂಡಾಜೆಲೆ ಮಾಡಬೇಕಂತಿದ್ರೆ, ಆದರೆ ಮುಂಡಾಜೆಯಲ್ಲಿ ನಿರಂತರ ಇವತ್ತು ಮ್ಯಾಚ್ ನಡೀತಾ ಇದೆ, ನಾಳೆ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೋಸ್ಕರ ಗುಣಪಾಲರು ಬಹುತೇಕ ಬೆಳ್ತಂಗಡಿಗೆ ತಮ್ಮ ಪಾದವನ್ನು ಬೆಳೆಸಿದ್ದಾರೆ. ಮುಂಡಾಜೆ ಒಬ್ಬ ಯುವಕ ಬೆಳ್ತಂಗಡಿಯ ಈ ಒಂದು ತಾಲೂಕು ಹೆಡ್ ಕ್ವಾರ್ಟರಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವತ್ತು ಈ ಕಾರ್ಯಕ್ರಮ ನಾಟಕ ನೋಡಲಿಕ್ಕೆ ಬಹುತೇಕ ಮತ್ತೆ ಜನಗಳು ಸೇರ್ಬೋದು, ಆದರೆ ಇವತ್ತು ಒಬ್ಬ ಅದ್ಭುತ ಕ್ರೀಡಾಪಟು, ಕ್ರೀಡಾ ತರಬೇತುದಾರ, ಒಬ್ಬ ನಾಟಕಕಾರನಾಗ್ತೇನೆ ಅಂತ ಹೇಳಿದರೆ, ನಾನು ಮೊದಲು ಏನಪ್ಪ ಗುಣಪಾಲರು ಏನು ನಾಟಕ ಮಾಡ್ತಾರೆ ಅಂತೇಳಿ ಆಲೋಚನೆ ಮಾಡ್ತಾಯಿದ್ದೆ. ಇವತ್ತು ಅವರ ಈ ನಾಟಕ ಕ್ಷೇತ್ರದ ಬೆಳವಣಿಗೆಯನ್ನು ನೋಡಿದಾಗ ಖಂಡಿತ ಅವರ ಗುರುಗಳಾದ ಮಂದಾರ ಸುಂದರಯ್ಯವರ ಆಶೀರ್ವಾದ ಅವರಿಗೆ ಸಂಪೂರ್ಣ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇವತ್ತು ನನಗೆ ಇಲ್ಲಿ ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಹಲವಾರು ವಿದ್ಯಾರ್ಥಿಗಳನ್ನು ರಾಜ್ಯ ಮತ್ತು ರಾಷ್ಟ್ರಕ್ಕೆ ತನ್ನ ಕೊಡುಗೆಯನ್ನು ಕೊಟ್ಟಂಥ ಒಬ್ಬ ಗುಣಪಾಲ್ ಸುಮಾರು 20 ವರ್ಷಗಳ ಹಿಂದೆ ನಮ್ಮೂರಿಗೆ ಬರ್ತಾರೆ. ಒಬ್ಬ ಯುವಕನಿಗೆ ಅವಕಾಶ ಸಿಗಲೇಬೇಕಂತೇಳೋ ದೃಷ್ಟಿಕೋನದಲ್ಲಿ ಗುಣಪಾಲರು ನಾವು ನಮ್ಮ ಸಂಸ್ಥೆಗೆ ಒಬ್ಬ ಶಾರೀರಿಕ ನಿರ್ದೇಶಕನಾಗಿ ತಗೊಂಡ ನಂತರ ವಿಶೇಷವಾಗಿ ಮುಂಡಾಜೆಯ ಶಾಲೆಯ ಹೆಸರು ಕ್ರೀಡಾ ಕ್ಷೇತ್ರದಲ್ಲಿ ಭಾಳಷ್ಟು ವೇಗವಾಗಿ ಬೆಳೀತು. ಇವತ್ತು ನನ್ನ ಆಶೆ ಅಷ್ಟೇ, ಈ ಒಂದು ಕಲಾಕ್ಷೇತ್ರದಲ್ಲಿ ಅವರು ನೀಡುತ್ತಿರುವ ಸೇವೆ ಅದು ಕೂಡ ಭಾಳಷ್ಟು ವಿಶೇಷವಾಗಿ ಜನರ ಮನಸ್ಸಲ್ಲಿ ಸದಾ ಏನು ಸುಂದರಯ್ಯ ಮಂದಾರ ಅವರ ಹೆಸರು ಇವತ್ತು ಯಾವ ರೀತಿ ಅದು ಅಚ್ಚಳಿದೆ ಇದೆ. ಇವತ್ತು ನವೀನ್ ಡಿ ಪಡೀಲ್ ಅಂತವರ, ಇವತ್ತು ದೇವದಾಸ್ ಕಾಪಿಕಾಡವರಂಥವರ ಹೆಸರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಭಯ ಜಿಲ್ಲೆಗಳಲ್ಲಿ ಮತ್ತು ರಾಜ್ಯದ ಬೇರೆ ಬೇರೆ ಕಡೆಗಳು ಯಾವ ರೀತಿ ಅದು ಅವರ ಹೆಸರು ಅಚ್ಚಳಿದೆ ಉಳಿದಿದೆಯೋ ಅಂಥ ಒಂದು ಕಲಾವಿದನಾಗಿ ಮಾನ್ಯ ಗುಣಪಾಲ್ ಮತ್ತು ಅವರ ಇಡೀ ಟೀಮ್ ಹೊರಹೊಮ್ಮಲಿ ಅಂತ ಹೇಳುವ ಆಶಯದೊಂದಿಗೆ ಕಳೆದ ಜನವರಿಯಲ್ಲಿ ನಾವು ಮುಂಡಾಜೆಯಲ್ಲಿ ದೇವದಾಸ್ ಕಾಪಿಕಾಡ್ರವರ 2ನೇ ಪ್ರಯೋಗವನ್ನು ಮಾಡಿದ್ದೆವು. ಸುಮಾರು 1,500ಕ್ಕೂ ಅಧಿಕ ಜನರನ್ನು ಭಾಳಷ್ಟು ಸುಂದರವಾದ ನಗೆಯ ಲೋಕಕ್ಕೆ ಕೊಂಡೊಯ್ದಂಥ ದೇವದಾಸ್ ಕಾಪಿಕಾಡ್ ಅವರನ್ನು ನಾವು ಇವತ್ತು ನೆನೆಸಲೇಬೇಕು. ಆವತ್ತು ನಾವು ಗುಣಪಾಲರಿಗೆ ಅವಕಾಶ ಕೊಡ್ತಿದ್ರೆ ಗುಣಪಾಲರ ಒಂದು ಪ್ರತಿಭೆ ಕೂಡ ನಮಗೆ ಗೊತ್ತಾಗ್ತದೆ ಅಂತ ಹೇಳುವ ಮನಸ್ಸು ಇವತ್ತು ನನಗೆ ಆಗ್ತಾಯಿದೆ. ಅದಕ್ಕೆ ಬೇಸರ ಮಾಡಬೇಡಿ ಮಾನ್ಯ ಗುಣಪಾಲರೇ, ಮುಂದಿನ ಆಯ್ಕೆ ಮುಂಡಾಜೆ ನಿಮಗೆ ಸ್ಟೇಜ್ ಖಂಡಿತ. ಅದು ಮುಂದಿನ ದಿನಗಳಲ್ಲಿ ನಿಮ್ಮ ಈ ಸುಂದರಯ್ಯವರನ್ನು ಕರೆದು ಬಿಟ್ಟು ನಾವು ಖಂಡಿತ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ನಮ್ಮನ್ನು ಕರೆಸಿ ಮತ್ತು ವಿಶೇಷವಾಗಿ ಭಾಳಷ್ಟು ವ್ಯಕ್ತಿಗಳನ್ನು ಇಲ್ಲಿ ಗುರುತಿಸಿದಿರಿ. ಇವತ್ತು ಧನಲಕ್ಷ್ಮಿ ಅಂತ ಒಬ್ಬ ಅಪ್ರತಿಮ ಕ್ರೀಡಾಪಟುವನ್ನು ಕರೆದು ನಮಗೆ ಇಲ್ಲಿ ಅವರನ್ನು ಮತ್ತೆ ನೋಡುವಂಥ ಅವಕಾಶವನ್ನು ತಾವು ಕಲ್ಪಿಸಿಕೊಟ್ಟಿದ್ದೀರಿ. ಅದಕ್ಕೆ ಕೂಡ ವಿಶೇಷವಾದ ಅಭಿನಂದನೆಗಳು ಸಲ್ಲಿಸಿ, ವಿಶೇಷವಾಗಿ ನನ್ನ ತಮ್ಮ ಇವತ್ತು ಕೃಷ್ಣಾನಂದ ರಾವ್ ಮತ್ತು ನಮ್ಮ ಆಫೀಸರ್ ಸುಜಯ್ ಮೇಡಮ್ ಇಂಥವ್ರನ್ನ ಕೂಡ ನೀವು ಗುರುತಿಸಿದ್ದೀರಿ, ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ. ಏನೇ ಇರಲಿ, ನಾವು ನಮ್ಮ ಕೈಯಿಂದ ಆದಂಥ ಕೆಲಸವನ್ನು ಸಮಾಜಕ್ಕೆ ಕೊಡುವಂಥ ಪ್ರಯತ್ನವನ್ನು ಮಾನ್ಯ ಗುಣಪಾಲ್ ಮತ್ತು ಅವರು ಮನೆಯವರು ಮಾಡ್ತಾ ಇದ್ದಾರೆ. ಇವತ್ತು ಗುಣಪಾಲರಿಗೆ ಸರಿಯಾಗಿ ಸಾಥ್ ಕೊಟ್ಟಂಥವರ ಮನೆಯವರನ್ನು ನಾವು ಇವತ್ತು ವಿಶೇಷವಾಗಿ ಇಲ್ಲಿ ಗೌರವಿಸಬೇಕು. ಇವತ್ತು ಮನೆಯವರನ್ನು ಸಹಕಾರ ಇಲ್ಲದಿದ್ದರೆ ಒಬ್ಬ ಯುವಕನಿಗೆ ಒಬ್ಬ ಪುರುಷನಿಗೆ ಸಮಾಜದಲ್ಲಿ ಅವನ ಯಾವುದೇ ಪ್ರತಿಭೆ ಇದ್ದರೂ ಅದನ್ನು ಬೆಳೆಸಲಿಕ್ಕೆ ಕಷ್ಟ ಆಗ್ತದೆ. ಆದರೆ ಗುಣಪಾಲರ ಮನೆಯವರು ಅವರ ಜೊತೆಯಾಗಿ ನಿಂತು ಅವರ ಎಲ್ಲ ಕಾರ್ಯಕ್ರಮಗಳಿಗೆ ಬೆಂಬಲಿಸ್ತಿದ್ದೀರಿ. ನಿಮಗೆ ವಿಶೇಷವಾದ ಅಭಿನಂದನೆ ಹೇಳಿ ಮತ್ತೊಮ್ಮೆ ನಿಮ್ಮ ನಾಟಕದ ಕಲಾ ಕ್ಷೇತ್ರದ ಜೀವನ ಭಾಳಷ್ಟು ಯಶಸ್ವಿಯಾಗಿ ಮುಂದೆ ಬರಲಿ ಅಂತ ಹೇಳಿ, ಈ ಒಂದು ಮಾರಿಗುಡಿ ಮೈದಾನ ಅಂತ ಹೇಳಿದರೆ ಸುಂದರಯ್ಯಗಳೇ ಹಲವಾರು ವರ್ಷಗಳಿಂದ ಇಲ್ಲಿ ನಾವು ಕಬಡ್ಡಿ ಆಡಿ ಮುಂಡಾಜೆಯವರು ನಾವು ಬಹುಮಾನ ಇಲ್ಲಿ ಕೃಷ್ಣಾನಂದ್ರ ಕೂತ್ಕೊಂಡಿದ್ದೆ, ಅವರು ಕೂಡ ಕಬಡ್ಡಿ ಆಡಿದ ಗ್ರೌಂಡ್ ಇದು. ಭಾಳ ವರ್ಷಗಳ ನಂತರ ನನಗೆ ಈ ಗ್ರೌಂಡಿಗೆ ಪ್ರವೇಶ ಮಾಡಲಿಕ್ಕೆ ಗುಣಪಾಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಿ, ಗುಣಪಾಲರೇ ನಿಮ್ಮೆಲ್ಲ ಮನಸ್ಸಿನ ಯೋಚನೆಗಳು ಯಶಸ್ವಿಯಾಗಲಿ, ದೇವರು ನಿಮಗೆ ಎಲ್ಲ ರೀತಿಯ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆ ವಿಶೇಷವಾದ ವಂದನೆಗಳು. ನಮಸ್ಕಾರ. ದಾದಾಪ 12 ಗೊತ್ತಾಪುಜೆಂಕ್ ಮನಸ್ಸು ತುಂಬಿ ಬಂದಾಗ ಮಾತು ಮೌನವಾಗುತ್ತದೆ ಅನ್ಕೊಂತೇವೆ.
ಬಹುಶಃ ಇಂಚಿತ್ತಿನ ಯೋಗ ಸುಂದರ್ರೈ ಮಂದಾರಗಿನಿ ಬೈದನು ದಾಯ ಬೈದನು ಪಂಡ ಸುಂದರ್ರೈ ಮಂದಾರ ಅಂದು ಪಂಪಿನ ವ್ಯಕ್ತಿನ ಪುದರ್ದ ಒಂದು ತಂಡನು ಕಟ್ಟೊಂದು ತುಳುನಾಡು ಮೇಲೆ ಅದ್ಭುತವಾದ ಪ್ರದರ್ಶನ ಕೊಡ್ದು ರಂಗಭೂಮಿಗೆ ಭಾರಿ ಮಲ್ಲ ಕೊಡುಗೆ ಕೊಡ್ತೀನಿ ಎನ್ನ ಮೋಕೆದ ತಂಡ ಅಂದ ಪಣ್ಯರಿಗೆ ಭಾರಿ ಸಂತೋಷ ಅವನ್ನು ನೀವು ಕೊಡ್ತು ಮಲ್ಲ ಮಲ್ಲ ಕಲಾವಿದರನ್ನ ಒಟ್ಟಿಗೆ ಅಭಿನಯ ಮಲ್ತಿನ ನಿಂಗೆ ಎಲ್ಲಿ ಅನುಭವ ಉಂಟು ಮಲ್ಲ ಮಲ್ಲ ಕಲಾವಿದರನ್ನ ಒಟ್ಟಿಗೆ ಕುಂಬ್ರದಂಚಿನ ಗ್ರಾಮೀಣ ಪ್ರದೇಶದ ಹೋದು ಕುಡ್ಲದಂಚಿನ ರಂಗಭೂಮಿಗೆ ಪೊಗ್ಗುದು ಆಂಡ ಮಂದಾರ ತಂಡದ ಕಲಾವಿದೇರು ಐಟು ಉಪ್ಪಿನ ಕಲಾವಿದೇರಿನ ಒಂಜಿ ಅಕಲ ವ್ಯಕ್ತಿತ್ವನು ತೂಂಡ ಅಕಲು ತೋಜವನ ಬದ್ಧತೆನು ಅಕಲು ತೋಜವನ ಸಿದ್ಧತೆನು ನೇನು ತೂಂಡುಂದಾಂಡ ಬಹುಶಃ ಏರ್ಲ ವೃತ್ತಿಪರ ಕಲಾವಿದರು ಈತ ಅಕಲಿನ ತೊಡಗಿಸವಣಿಜೇருந்து ಯಾನು ಪಂಡೋನ್ವೆ ಸುಮಾರು ವರ್ಷಕ್ಕೂ ತುಂಬ ಆನಂದ ಬೋಲಾರಂದು ಪಂಪಿನ ಮೇರು ವ್ಯಕ್ತಿತ್ವದವರಿ ಕಲಾವಿದೆ ಬೊಂಬೈಡು ತೀರ್ನ ಪಡ್ತಾರೆ ಅರ್ನ ಪಾತ್ರವನ್ನು ಮಲ್ಪುನಿ ಏರಂದು ಪಂಪಿನ ಪ್ರಶ್ನೆ ಬಣ್ಣಗ ಕಿಶೋರ ಡಿ ಶೆಟ್ರ್ ಎಂದ ಪಂಡೇರಿ ಏರನ್ನ ಒಂಜಿ ಕಲಾವಿದನ್ನು ರೆಡಿ ಮಲ್ಪುಕೋರು ಸುಂದರ ರೈ ಎಂಕ ಅಪಗ ನೆಂಪು ಐನ ರಡ್ಡು ಕಲಾವಿದರು ಏರಂದು ಪಂಡ ಒಂಜಿ ಗುಣಪಾಲ್ MS ಅವರದ್ದು ಒಕ್ಕ ನವೀನ್ ರೈ ಮಾಡ ಒಂದು ಪಂಡದಾರು ಕುಡ್ಲಡಿತ ಬಾರಿ ಲೀಡಿಂಗ್ ನ್ಯಾಯವಾದಿ ಆದುಲ್ಲೇರು ಅದ್ಭುತವಾಯಿನ ಖುಷಿ ಹಾಕೊಂಡು ದಯಂದು ಪಂಡ ಕೆಲವು ಜನ ಕೇಳಿರು ಬುರಾಣಿ ಸೂರಜನ್ನೇ ಎನ್ನ ಇಲ್ಲಗೆ ಬತ್ತಿನಾರು ಕೇಂದಿರು ಇದು ಪಿಕ್ಚರ್ ಬುರ ಕಮ್ಮಿ ಆಗ್ತಾರೆ ದಾನೆ ಯಾನ ನಾಟಕ ಬೋಡದು ಪುನೀತ್ ರಾಜಕುಮಾರ್ ಪಂಪಿನ ಮಲ್ಲ ಒರಿ ಕಲಾವಿದನ ಯುವರತ್ನ ಎಂಕ ಪುದರ್ ನೆನಪರ್ಪುಜಿ ಆ ಸಿನಿಮಾಡು ಜನ್ಮದಿನದ ಶೂಟಿಂಗ್ ಇತ್ತು ಅಂಡ್ ಎನ್ನ ನಾಟಕದ ತಂಡ ಬೊಂಬೈಗೆ ಪೋಪಿನ ಪೊರ್ತು ಅವೇ ಪೊರ್ತು ಎಂಕ ಶೂಟಿಂಗ್ ಡೇಟ್ ಬರ್ತನೆ ಪಿಕ್ಚರ್ಗೆ ಏನ್ಬೋದು ಆ್ಯಕ್ಟ್ ಮಾಡ್ತಿಂದ ಅಂಡ ಎಂಕ ಎನ್ನೊಂಜಿ ಉರಿಯನ ಬದುಕು ಸಾಗು ಎನ್ನ ಬಂಜಿದಿಂಜು ಅಂಡ ಎನ್ನೊಟ್ಟಿಗಿತ್ತಿನ 22 ಜನ ಕಲಾವಿದರಿಗೆ ಎನ್ನರ್ದಾದ ಬಂಗಾಪುನು ಪಂಪಿನ ಉದ್ದೇಶದಿ ಒಂದು ಯಾನ ಆ ಸಿನಿಮೋಡಿ ಯಾನ ಅಭಿನಯ ಮಾಡ್ತಾರೆ ಒತ್ತೊಂಜಿ ದಾಯಂದು ಪಂಡ ಮಲ್ಲವರಿ ಕಲಾವಿದೆ ರಂಗಭೂಮಿದ ಹಿರಿಯ ಕಲಾವಿದೆವರಿ ವಿವೇಕಾನಂದ ಕಾಲೇಜಿದ ಅದನ್ನ ಭಾಷಣದ ಸಂದರ್ಭದ ಪಾತ್ರ ನಾವು ಇಂಕ ನೆನಪು ಅರ್ಪಣಿತ್ತಲ್ಲ ಈ ಸಿನಿಮಾ ಅಂದು ಪಂಡ ಎಂಚ ಅಂದು ಪಂಡ ನಮ್ಮ ಎಂಚೊಲ್ಲನ ನಮ್ಮನ್ನು ಅವೇರ್ದು ಮಿತ್ತು ಮಲ್ಲ ತೋಜಾಬೇರು ಈ ಧಾರಾವಾಹಿಂದು ಪಂಡ ಎಂಚಪ್ಪಣ ಅವು ನಮ್ಮ ಎಂಚೊಲ್ಲನ ನಮ್ಮನ್ನು ಎಲ್ಲಿಡು ತೋಜಾವೇರು ಅವೇ ನಾಟಕ ಎಂಚೊಂಡ ಅವು ನಮ್ಮ ಎಂಚ ಉಲ್ಲನ ನಮ್ಮನ್ನ ಅಂಚನೆ ತೋಜವೇರು ಆನಿಯೇ ಅಪ್ಪಗನ ಹಿಂಗ ರಿಸಲ್ಟ್ ಎಲ್ಲ ಬರ್ತಾಪುಂಡು ಸಿನಿಮಾ ಧಾರಾವಾಹಿಗಿಲ್ಲ ಎಂಗ್ ಆ್ಯಕ್ಟ್ ಮಾಡ್ತದೆ ಅವು ಎತ್ತೋ ಸಮಯ ಬೊಕ್ಕ ಬರ್ಪುನ ನಾಟಕ ನಂಗೆ ಬಾರಿ ಖುಷಿ ಕುರುಪಿನಿದ ಎಂದು ಪಂಡ ಸಾಂದರ್ಭಿಕವಾಯಿನ ಕೆಲವು ಗಳಿಗೆಲ್ ಮತ್ತು ರಂಗೋಡು ಆನಗ ಅವು ಬಾರಿ ಪೊರ್ಲಾಪುಂಡು എന്നിട്ട് ಬಾಲೆ ಆ್ಯಕ್ಟ್ ಮಾಡ್ತೊಂದುಲ್ಲ ತೂಲೆ ನಿಕ್ಲ ಅಕೇಲ್ ಮುಟ್ಟ ಈ ನಾಟಕ ತೂಡು ಅದ್ಭುತವಾದ ಸಾಮಾಜಿಕ ಸಂದೇಶ ಉಂಡು ಊರಿ ಬಾಲೆ ಆ್ಯಕ್ಟ್ ಮಾಡ್ತೊಂದುಲ್ಲೇರು ఆయన యాక్టింగ్ ఇది తూండ ఆ 8 ವರ್ಷದ ಅನುಭವ ಉಂಡು ಎಂಕ್ಲೆ ಕಲ್ತು ನೋಡಾಯಡಂದ ಅಪ್ಪನ ಎಂಕ್ಲೆಗೆ ಈ ಮಾಯದ ತುಡರ್ ನಾಟಕ ಒಂದು ಅದ್ಭುತವಾದ ನಾಟಕ ನಿಕ್ಲು ಮಾತಿರ್ಲ ತೂದು ಪೋಡು ರಂಗೋಡು ಎಕಡ ಸಾರ್ ಪಂಡೇರು ರಂಗೋಡು ಕಾರ್ ವೈಪು ನಕ್ಲಿ ಪೂರ ಉಪ್ಪು ಇருந்து ಕಾರ್ ವೈಪು ನಕ್ಲಿ ಇತ್ತೇರ್ನಲ್ಲ ಅಕ್ಲಿನ ಮೀರಿದ ಎಂಕಲ್ ಎದುರು ಬತ್ತದ ನಮ್ಮ ಇಡೆಮುಟ್ಟ ಬತ್ತದ 33 ವರ್ಷದ ರಂಗಭೂಮಿದ ಅನುಭವ ಉಂಡು ಎಂಕಿಂದು ಪನ್ನಿಯರ ಪೆರ್ನಾಯಪುಂಡು ದಾಯಪಂಡು ಅವು ಕಲಾಭಿಮಾನಿಲು ಎಂಕೈನ ಒದಗಿಸಾದಿನಿ ಸುಂದರ ರೈ ಮಂದಾರಿಗೆ ಸುರೂಟು ಸನ್ಮಾನಾತಿನಿ ಓಲೊಂದು ಪಂಡ ಬೆಳ್ತಂಗಡಿದ ತಾಲೂಕುದು ಅತಿ ಹೆಚ್ಚು ಅಭಿಮಾನಿಗಳು ಪುನಃ ಊರು ಒಂದುಲ್ಲ ಪಂಡ ಬೆಳ್ತಂಗಡಿದ ತಾಲೂಕದ ಈ ಜನತೆ ನಾನು ಇಡೆಮುಟ್ಟ ಗಣತ ಹೊಂದಿದ್ದಾರೆ ಅವರಿ ಕಲಾವಿದೆಯಾದ 14 ಸರ್ತಿ ವಿದೇಶ ಪ್ರಯಾಣ ಮಲ್ತೆ ಒಂದು 21,000 ನಾಟಕಗಳೋಡು ಅಭಿನಯ ಮಲ್ತೆ ಒಂದು 25 ತುಳು ಕನ್ನಡ ಸಿನಿಮೋಡಿ ಆ್ಯಕ್ಟ್ ಮಾಡ್ತಾ ಎಂದು ಅಂಡ ಸುಂದರ ರೈನ ನಿಖಲ್ ಬೊಲೆಪದಾರಂದ ಪನ್ನೇರ ಇಂಕ ಬಾರಿ ಸಂತೋಷ ಒಂದುಂಡು ಎನ್ನಂಚಿನ ಕಲಾವಿದಾಗ ಸುಂದರ ರೈ ಮಂದಾರಗಂದತ್ತಿ ತುಳುನಾಡು 50 ವೃತ್ತಿಪರ ತಂಡಲ ಮಾತಾ ನಾಟಕ ತಂಡಲಗು ಯಕ್ಷಗಾನ ತಂಡಲಗು ಮಾತೆಲ್ಲ ನಿಖಲ್ ಸಪೋರ್ಟ್ ಕೊಂಡ ಮಾತ್ರ ರಂಗಭೂಮಿ ಬೊಲೆಪುಂಡು ಇನಿ ಸುಂದರ ರೈ ಮಂದಾರ ನಾಟಕ ಸಿನಿಮಾ ಯಕ್ಷಗಾನ ನೆಟ್ಟು ಪೂರೈಕ್ಲ ಇಂಕ ಅಭಿನಯ ಮಲ್ಪೆರೆ ಅವಕಾಶ ತಿಕ್ಕದಿನಿ ನಿಖಲ್ನಂಚಿನ ಪ್ರೇಕ್ಷಕರಿರದು ಇಂಚಿತ್ತಿನ ಆಶೀರ್ವಾದ ನಿತ್ಯ ನಿರಂತರವಾದ ಉಪ್ಪಾಡು ಎನ್ನ ಮಂದಾರ ತಂಡ ಅಥವಾ ನಿಖಲ್ನ ಮಂದಾರ ತಂಡ ಪಂಡ ಈ ಕಲಾವಿದನ ಪೋಷಣೆ ಮಲ್ಪುಳೆ ಅಕ್ಕಳಿಗೆ ಪ್ರೋತ್ಸಾಹ ಕೊರಲೆ ಎಂದು ಪಣ ಒಂದು ಅದ್ಭುತವಾದ ಕಾರ್ಯಕ್ರಮ ಏರ್ಪಾಡು ಮಲ್ಪಡುಂದ ಐತೆ ಪಿರಾವುಡು ಗುಣಪಾಲನ ಶಕ್ತಿ ದಾದ ಎಂಕಲಿಗೆ ತೆರೆಯೋದು ಬರ್ಪುಂಡು ಇನಿ ಮುಟ್ಟಲ ಇತ್ತು ವರ್ಷದ ಎಂಕಲ ಒಡನಾಟ ಇತ್ತದಲ್ಲ ಒಂಜಿ ತತ್ತದ ಕುಡೂರಿಯಡ ಪಾತೆರ್ದಿನ ಗುಣಪಾಲದ ತೋಜದಿ ದಯಪಂಡ ಅರೆಗೆ ತಿಕ್ಕದಿನ ಸಂಸ್ಕಾರ ಅಂಚೆ ಉಂಡು ಯಾನ್ ಎಣ್ಣೆ ಅರ್ನ ಪಿರಾವುಡು ಇನ್ನೇ ಗುಣಪಾಲ ಅವಡ ಅರ್ನ ಮಿಸ್ಸೆಸ್ ಚೇತನ ಅವಡು ಅಕ್ಕಳಿಗೆ ಉದ್ಯೋಗ ಉಂಟು ಬಾರಿ ಪೊರ್ಲದ ಉದ್ಯೋಗ ಉಂಟು ಅಕ್ಕಳಿಗೆ ನಾಟಕದ ಅಗತ್ಯ ಇಜ್ಜಾನ ಇನ್ನು ಅನಿವಾರ್ಯತೆ ಇಜ್ಜಾನ ಬಟ್ ಆ ನಾಟಕ ನಕಲ ಮಗೆಲಗ್ಲಿ ಪಾಪ ಏತು ಬಂಗ ಬರ್ಪೇರೊಂದು ಪಂಡ ಒಂಜಿ ನಾಟಕ ಪೊರ್ಲುಡು ಆವೊಂದು ಪಂಡ ಐಟಿ ಎಂಕಲ್ ಸುಮಾರು ಕಲ್ತೊಂಡ್ರನ್ನು ಇಲ್ಲದಕ್ಕಲ ಪ್ರೋತ್ಸಾಹ ಇಜ್ಜಿನ ಕಲಾವಿದ ರಾಯರ ಸಾಧ್ಯಜ್ಜಿ ಎಂದು ಪಂಪಿನ ಎಂಕ ಸತ್ಯ ಗೊತ್ತುಂಡು ದಯಪಂಡ ಇನ್ನ ಈತು ಬೆಳವಣಿಗೆಗೆ ರಂಗಭೂಮಿದ ಬೆಳವಣಿಗೆಗೆ ಬುಡ್ದಿ ಮಲ್ಲಿಕ ರೈ ಮಂದಾರ್ಲ ಮೂಲ ಅಲ್ಲಂಚಿನ ಒಂಜಿ ಸಹಕಾರದ ಒಟ್ಟು ದಯಂದು ಪಂಡ ನಾಟಕ ಮುಗಿದ ರಡ್ಡರೆ 3 ಗಂಟೆಗೆ ಇಲ್ಲಗೆ ಪೋನಾಗ ಅಕ್ಕಲ್ ಬಾಕಲ್ ದಿತ್ತು ಜೇರಿದ ಎಂಕಲ್ ಜಗಲ್ಡೆ ಜೆಪ್ಪುಡಾತಿ ಎಂಕ್ಲ ಯಾನು ಏಪಲ ಪನ್ನೇರ ಎಂಕ್ಲ ನಾಟಕಕ್ಕೆ ಹೋಗೋನಾಗ ಎಂಕ್ಲ ಡ್ರೆಸ್ ಮತ್ತು ಅಕ್ಲ ಅಲ್ಲ ಅಪ್ಪ ಇಲ್ಲಗೆ ಪೋಣಂದ ಎನ್ನ ಕೆಲವು ಡ್ರೆಸ್ ನಾಟಕ ತನಕ ಬಾಕಿ ಹಾಕೋಣ
ಬಟ್ ಆಲಿತ್ತ ನಾನು ಅಂದ ಪೇಪರ್ನ ತೂದು ಗೋಪುರ ನಾಟಕಕ್ಕೆ ವಾಡ್ರೆಸ್ ಬೋರ್ಡ್ನ ಬ್ಯಾಗ್ನ ಪ್ರಿಪೇರ್ ಮಾಡ್ತದೆ ಅವರ ಕೊರಪಿನವಾಡು ಎಂಗ್ಲ ಪೂರ ಬೆಳವಣಿಗೆ ಮತ್ತು ಎಂಗ್ಲಿಗೆ ಇಡಿ ಮುಟ್ಟ ಸಹಕಾರ ಕೊಡ್ತೀನಲ್ಲ ಈ ಕೊಡ್ತು ಅಲ್ಲೆಲ್ಲ ಯಾನು ಉಲ್ಲೇಖ ಮಲ್ಪೆರೆ ಉಳ್ಳೆ ಮುಲ್ ಬೈದಲ್ಲ ಎನ್ನ ಬಡಿದಿ ಮುಳ್ಳಿಲ್ಲ ಬೊಕ ವಿಶೇಷವಾದ ಪನ್ಪುಣ ನಿಕ್ಲ ಮಾತಿರಲ್ಲ ಆಶೀರ್ವಾದ ಮಂದಾರ ತಂಡ ಗೊಪ್ಪಾಡು ಬೆಳ್ತಂಗಡಿ ಒಂಜಿ ಪ್ರಬಲ ಬೊಕ ಪ್ರಬುದ್ಧವಾಯಿನ ನಾಟಕ ಕುರ್ಪಿನಂಚಿನ ತಂಡಂದು ಆವಡದೊಂದು ಪನ್ಪಿನ ಭಿನ್ನಪ್ಪ ದೊಟ್ಟದು ಈ ಕಾರ್ಯಕ್ರಮಕ್ಕೆ ಬೈದರು ಪ್ರೋತ್ಸಾಹ ಕೊಡ್ತಾರೆ ಸಹಕಾರ ಕೊಡುವಂದುಲ್ಲಾರು ನಿಕ್ಲಿಗೆ ಮಾತೆರೆಗಳ ಯಾ ನಂಬಿನ ದೈವ ದೇವರ ಅನುಗ್ರಹ ಮಲ್ಪಡೊಂದು ಪನ್ಪಿನಿಂದ ಒಟ್ಟುಗು ಮಾತೆರೆಗಳ ತರೆಂತಗ್ಗಾದು ಸೊಲ್ಮೆನ್ ಸಂದಾಯ್ತ ಮಾತು